ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮನ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಗೃಹಿಣಿಯರು, ಮಹಿಳೆಯರು, ಪ್ರಮುಖವಾಗಿ ಒಂದು ಮನೆಯ ಯಜಮಾನಿಯರು ಸದ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಆ ರೀತಿ ಚರ್ಚೆ ಮಾಡುವಂತೆ ಈಗ ನಮ್ಮ ಸರ್ಕಾರ ಮಾಡಿದೆ. ಅಂದ್ರೆ ನಮ್ಮ ಈಗಿನ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಮಾಡಿರುವಂತದ್ದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬಹುಮತದಿಂದ, ಅತ್ಯದ್ಭುತವಾಗಿರುವಂತಹ ಅತ್ಯಧಿಕ ಬಹುಮತಗಳಿಂದ ಬಂದಿದೆ. 135 ಸೀಟುಗಳು ಯಾಕೆ ಬಂತು ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಹೇಳುವಂತದ್ದು ಇಷ್ಟೇ, 5 ಯೋಜನೆಗಳು ಫ್ರೀಯಾಗಿ ಕೊಟ್ಟಿರುವಂತಹ ಉಚಿತ 5 ಯೋಜನೆಗಳು, ಆ ಯೋಜನೆಗಳಿಗೆ ಜನರು ಮನಸೋತಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಅತ್ಯಧಿಕ ಮತಗಳಿಂದ ಬಂದಿದೆ ಅನ್ನುವಂತಹ ವಿಚಾರ. ಹಾಗಿದ್ದಾಗ ಈ 5 ಉಚಿತ ಯೋಜನೆಗಳನ್ನ ಜಾರಿಗೆ ತರುವಲ್ಲಿ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಸರ್ಕಾರವನ್ನ ಮಾಡ್ತಾ ಇದೆ, ಮಾಡಿದೆ ಕೂಡ ಹೌದು. ಅದೇ ರೀತಿ ಕೆಲವೊಂದು ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದೆ ಕೂಡ ಹೌದು. ಅದೇ ರೀತಿ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಮಹಿಳೆಯರ ಯೋಜನೆ, ಶಕ್ತಿ ಯೋಜನೆ ಎಲ್ಲ ಮಹಿಳೆಯರ ಯೋಜನೆ ಅಂತ ಬಂದಾಗ, ಜೊತೆಗೆ ಮಹಿಳೆಯರ ಯೋಜನೆ ಅಂತ ಬಂದಾಗ ತಾವುಗಳು ಕೇಳಬಹುದು, ಕಾಂಗ್ರೆಸ್ ಸರ್ಕಾರ ಈ ಬಾರಿ ಮಾಡಿರುವಂತದ್ದು ಬಹಳಷ್ಟು ಮಹಿಳೆಯರಿಗೋಸ್ಕರನೇ ಮಾಡಿರುವಂತಹ ಯೋಜನೆ. ಹಾಗಿದ್ದಾಗ ಒನ್ಸ್ ಅಗೇನ್ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯಾದ್ಯಂತ. ಕಾರಣ ಇಷ್ಟೇ, 2,000 ರೂಪಾಯಿಗಳನ್ನ ಮನೆಯ ಯಜಮಾನಿಯ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಾಗಲೇ ಹೇಳಿದೆ. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ, ಎಷ್ಟು ಜನರಿಗೆ 2,000 ರೂಪಾಯಿಗಳು ಅವರ ಖಾತೆಗೆ ಸಿಕ್ಕಿದೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಇನ್ನು ಕೆಲವರಿಗೆ ನೀವು ಈ ಯೋಜನೆಗೆ ಅರ್ಹರಾಗಿದ್ದೀರಿ ಅನ್ನುವಂತಹ ಮೆಸೇಜ್ ಬರುತ್ತೆ, ಆದ್ರೆ ಯಾವುದೇ ರೀತಿಯ ಹಣ ಬಂದಿರಲ್ಲ ಅವರ ಅಕೌಂಟ್ಗೆ. ಇದೆಲ್ಲವೂ ಕೂಡ ತಾವು ಗಮನಿಸಿದ್ದೀರಾ, ತಮಗೂ ಕೂಡ ಆಗಿರಬಹುದು. ಈಗ ಕಾರ್ಯಕ್ರಮವನ್ನ ನೋಡ್ತಾ ಇರುವಂತಹ ಬಹಳಷ್ಟು ಮಹಿಳೆಯರು ಈ ಒಂದು ವಿಚಾರವನ್ನ ಗಮನಿಸಿರಬಹುದು. ಅಟ್ ದ ಸೇಮ್ ಟೈಮ್ ಈ ಮಹಿಳೆಯರಿಗೆ ಸರ್ಕಾರ ಒಂದು ಶಾಕ್ ಅನ್ನು ಕೂಡ ಕೊಡ್ಲಿಕ್ಕಿದೆ ಸದ್ಯಕ್ಕೆ. ಅದೇನು ಆ ಎಲ್ಲಾ ವಿಚಾರದ ಬಗ್ಗೆ ಮಾತಾಡ್ತಿದ್ದೇನೆ. ವಿಶೇಷ ಕಾರ್ಯಕ್ರಮ ಗೃಹಲಕ್ಷ್ಮಿ ಬಂದಿಲ್ಲವೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಸದ್ಯ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಅದರಲ್ಲೂ ಕೂಡ ಮಹಿಳೆಯರು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ದು ನಮ್ಗಳಿಗೆ ಬಹಳಷ್ಟು ಉಪಕಾರ ಮಾಡಿದೆ ಅಂತ ಮಹಿಳೆಯರು ಹೇಳ್ತಾ ಇದ್ರೆ, ಈ 2,000 ರೂಪಾಯಿಗಳ ಕತೆ ಗೋವಿಂದ ಆಗುತ್ತಾ ಅನ್ನುವಂಥದ್ದು ಜನರು ಕೇಳ್ತಾ ಇದ್ರೆ, ಮಹಿಳೆಯರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕೆಲವರಿಗೆ ಬಂದಿದೆ, ನಮ್ಮ ಪಕ್ಕದ ಮನೆಯವರಿಗೆ ಬಂದಿದೆ, ಆದ್ರೆ ನಮ್ಗಳಿಗೆ ಬಂದಿಲ್ಲ, ಈ ಸರ್ಕಾರ ಸುಳ್ಳು ಹೇಳ್ತಾ ಇದೆ, ಎಲ್ಲ ಬೊಗಳೆ ಬಿಡ್ತಾ ಇದೆ ಅನ್ನುವಂಥದ್ದು ಕೆಲವು ಮಹಿಳೆಯರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಆದ್ರೆ ಬಹುತೇಕ ಮಹಿಳೆಯರಿಗೆ ಸಿಕ್ಕಿದೆ ಅಂಡ್ ಬಹುತೇಕ ಮಹಿಳೆಯರಿಗೆ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳ ನಡುವೆ ನಿಜವಾಗ್ಲೂ ಕೂಡ ಸಿಕ್ಕಿದ್ಯಾ ಸಿಕ್ಕಿಲ್ವಾ ಅಥವಾ ಏನ್ ಕಾರಣ, ನಿಜವಾಗ್ಲೂ ಕೂಡ ಏನ್ ಆಗ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಯಜಮಾನಿಯರೇ, ಇನ್ನೂ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಂದಿಲ್ವೇ? ಯೋಜನೆ ಮೆಸೇಜ್ ಬಂದಿದ್ರು 2,000 ಹಣ ಬಂದಿಲ್ವಾ? ಹಾಗಿದ್ರೆ ತಡ ಕೆಲಸ ಮಾಡಿ. ರಾಜ್ಯದ ಹೆಚ್ಚಿನ ಯಜಮಾನಿಯರ ಖಾತೆಗೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಂದು ಸೇರಿದೆ. ಆದ್ರೆ ಈ ನಡುವೆ ಹಲವು ಮಹಿಳೆಯರ ಖಾತೆಗೆ ಇನ್ನೂ ಹಣ ಜಮೆಯಾಗಿಲ್ಲ. ಹಾಗಿದ್ರೆ ಈಗಲೇ ಇದೊಂದು ಕೆಲಸ ಮಾಡಿ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ದೊರೆತ ಬೆನ್ನಲ್ಲೇ ಯೋಜನೆಗೆ ಅರ್ಜಿ ಹಾಕಿದ ಮಹಿಳೆಯರ ಖಾತೆಗೆ ಹಣ ಜಮೆಯಾಗಿದೆ. ಆದ್ರೆ ಕೆಲವು ಮಹಿಳೆಯರ ಖಾತೆಗೆ ಇನ್ನೂ ಹಣ ಜಮೆಯಾಗಿಲ್ಲ. ಹೀಗೇನಾದ್ರೂ ಆದ್ರೆ ಹಣ ಬಾರದೇ ಇರುವವರು ಆತಂಕ ಪಡುವಂತಹ ಅಗತ್ಯವಿಲ್ಲ. ಒಂದೇ ಬಾರಿಗೆ ಕೋಟ್ಯಾಂತರ ಮಹಿಳೆಯರಿಗೆ ಹಣವನ್ನ ಕಳುಹಿಸ್ತಾ ಇರುವುದರಿಂದ ಹಣ ಜಮೆ ಆಗಿರುವುದಿಲ್ಲ, ಅಥವಾ ಇನ್ಯಾವುದೋ ತಾಂತ್ರಿಕ ತೊಂದರೆ ಕಾರಣ SMS ಬಂದಿರುವುದಿಲ್ಲ. ಇದಾಗಿಯೂ ಕೆಲವರಿಗೆ ಹಣ ಬರುವುದಿಲ್ಲ, ಯಾಕಂದ್ರೆ ನೀವು ಸರ್ಕಾರ ಹೇಳಿದ್ದ ನಿಯಮ ಪಾಲಿಸುವುದಿಲ್ಲ. ಹಾಗಾಗಿ ದಯವಿಟ್ಟು ಈ ಕೂಡಲೇ ಇದೊಂದು ಕೆಲಸವನ್ನ ಮಾಡಿ. ಇನ್ನೂ ಹಣ ಬರದವರು ಏನು ಮಾಡಬೇಕು? KYC ಅಪ್ಡೇಟ್ ಮಾಡಿಸದವರು, ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮತ್ತು NPCI ಮ್ಯಾಪಿಂಗ್ ಮಾಡಿಸದವರಿಗೆ ಹಣ ಬರುವುದಿಲ್ಲ ಎಂದು ಹೇಳಲಾಗಿದೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯ ತಿದ್ದುಪಡಿ ತೊಂದರೆ ಇದ್ರೆ ಸರಿ ಮಾಡಿಸಿ. ಆಧಾರ್ ಕಾರ್ಡ್ ಲಿಂಕ್, NPCI ಮ್ಯಾಪಿಂಗ್ ಅನ್ನ ಮಾಡಿಸಿದ್ರೆ ಅವರು ಮುಂದಿನ ತಿಂಗಳಿನಿಂದ 2,000 ರೂಪಾಯಿಯನ್ನ ಪಡೆಯಬಹುದು.
ಇದುವರೆಗೆ ಅರ್ಜಿ ಸಲ್ಲಿಸಿದವರು ಹಾಗೂ ತಾಂತ್ರಿಕ ತೊಂದರೆಯಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದೇ ಇರುವವರು ಎಲ್ಲವನ್ನ ಸರಿ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಿದ್ರೆ ಸೆಪ್ಟೆಂಬರ್ನಿಂದ ಹಣವನ್ನ ಪಡೆಯಬಹುದು. ಚೆಕ್ ಮಾಡುವ ವಿಧಾನ ಹೇಗೆ? ಕೆಲವು ಮಹಿಳೆಯರಿಗೆ ಹಣ ಬಂದಿದೆಯೋ ಇಲ್ಲವೋ ಎಂಬ ಗೊಂದಲವಿದೆ. ಆದುದರಿಂದ ನಿಮ್ಮ ಖಾತೆಗೆ 2000 ಹಣ ಜಮಾ ಆಗಿದೆಯಾ ಎಂದು ತಿಳಿಯಲು ಜಸ್ಟ್ ಹೀಗೆ ಮಾಡಿ. ಪ್ಲೇಸ್ಟೋರ್ಗೆ ಹೋಗಿ ಡಿಬಿಟಿ ಕರ್ನಾಟಕ ಎನ್ನುವ ಕರ್ನಾಟಕ ಸರ್ಕಾರದ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ, ಅಥವಾ ನೇರವಾಗಿ ಇಲ್ಲಿ ಕಾಣಿಸುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕವೂ ಕೂಡ ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು. ಆಪ್ ಡೌನ್ಲೋಡ್ ಆದ ಬಳಿಕ ಮೊದಲಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ಹಾಕಿ OTP ಯನ್ನ ಪಡೆಯಬೇಕು. ನಂತರ OTP ಯನ್ನ ಹಾಕಿ ವೆರಿಫೈ ಮಾಡಬೇಕು. ನಂತರ 4 ಅಂಕಿಯ ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕು. ಈ ಹಂತ ಯಶಸ್ವಿಯಾದ ಬಳಿಕ ನೀವು ಯಶಸ್ವಿಯಾಗಿ ಡಿಬಿಟಿ ಕರ್ನಾಟಕ ಆಪ್ ಅನ್ನ ಓಪನ್ ಮಾಡ್ತೀರಿ. ನಿಮ್ಮ ಆಧಾರ್ ಕಾರ್ಡ್ ನ ವಿವರ ಬರುತ್ತದೆ. ನಂತರ ಅದರಲ್ಲಿ ಪೇಮೆಂಟ್ ಎಂಬ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಿಬಿಟಿ ಕರ್ನಾಟಕ ಮೂಲಕ ಸರ್ಕಾರದ ಯಾವೆಲ್ಲ ಯೋಜನೆಯ ಹಣ ವರ್ಗಾವಣೆ ಆಗಿದೆ ಎನ್ನುವುದರ ಪಟ್ಟಿ ಬರುತ್ತದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಆಗಿದ್ರೆ ಹಣ ಹಾಗೂ ಅದರ ಮಾಹಿತಿ ಕೂಡ ಬರುತ್ತದೆ. ಈ ರೀತಿಯಾಗಿ ನೀವು ಚೆಕ್ ಅನ್ನ ಮಾಡಬಹುದು. ಎಸ್, ಇದು ಸದ್ಯ ಗೃಹಲಕ್ಷ್ಮಿ ಯೋಜನೆ ಕೆಲವರಿಗೆ ಬಂದಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಇನ್ನು ಕೆಲವರಿಗೆ ಕೇವಲ ಮೆಸೇಜ್ಗಳು ಬಂದಿದೆ, ತಾವುಗಳು ಈ ಯೋಜನೆಗೆ ಅರ್ಹರಾಗಿದ್ದೀರಿ ಅನ್ನುವಂಥದ್ದು. ಮೆಸೇಜ್ ಬಂದಿದೆ ಸರಿ, ಅದನ್ನೇ ನೋಡಿ ಬಹಳಷ್ಟು ಜನರು ಖುಷಿ ಪಟ್ಟಿದ್ದಾರೆ. ನನಗೆ 2000 ರೂಪಾಯಿ ಸಿಗುತ್ತೆ ಅನ್ನುವಂಥದ್ದು, ಸಿಕ್ಕಿದೆ ಅನ್ನುವಂಥದ್ದು. ಹಾಗಿದ್ದಾಗ ಅಕೌಂಟ್ಗೆ ಹೋಗಿ ನೋಡಿದಾಗ ಅಲ್ಲಿ 2000 ರೂಪಾಯಿಗಳು ಬಿದ್ದಿರಲ್ಲ. ಹಾಗಿದ್ದಾಗ ಬಹಳಷ್ಟು ಕನ್ಫ್ಯೂಷನ್, ಬಹಳಷ್ಟು ಬೇಸರಗಳು, ಜೊತೆಗೆ ಸುಳ್ಳು ಹೇಳ್ತಾ ಇದೆಯಾ ಸರ್ಕಾರ ಅನ್ನುವಂತಹ ಆಕ್ರೋಶದ ಮಾತುಗಳು. ಇವೆಲ್ಲದರ ಜೊತೆಗೆ 2000 ರೂಪಾಯಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನೂ ಕೆಲವು ಮಹಿಳೆಯರಿಗೆ ಈಗಾಗಲೇ ಸರ್ಕಾರ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದೆ. ಬಹಳಷ್ಟು ಮಹಿಳೆಯರಿಗೆ ಇನ್ನು ಮುಂದಕ್ಕೆ ಸರ್ಕಾರ ಶಾಕ್ ಕೂಡ ಕೊಡುತ್ತೆ. ಅದು ಏನು ಅನ್ನುವಂಥದ್ದನ್ನ ನಾನು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಇನ್ನು ಮುಂದಕ್ಕೆ. ಜೊತೆಗೆ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಸಂಕ್ಷಿಪ್ತವಾಗಿರುವಂತಹ ಚಿತ್ರಣವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ, ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜೊತೆಗೆ ಏನ್ ಕಾರಣ, ಯಾವೆಲ್ಲ ಲೋಪದೋಷಗಳಿವೆ, ಅಥವಾ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ, ಇಲ್ಲೂ ಕೂಡ ಕಾಂಗ್ರೆಸ್ ಅವರಿಗೆ ಬರುತ್ತೆ ಅಥವಾ ಬಿಜೆಪಿ ಅವರಿಗೆ ಬರಲ್ಲ ಮತದಾರರಿಗೆ, ಈ ರೀತಿಯ ಮೈಂಡ್ ಸೆಟ್ ಗಳು ಇದೆಯಾ ಅನ್ನುವಂತ ಆರೋಪ ಇದೆ. ಯಾಕಂದ್ರೆ ಇದನ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಹಾಗಿದ್ದಾಗ ನಾನು ಕೇಳಲೇಬೇಕು. ನಾನು ನೇರವಾಗಿ ಉದಯ ಆಚಾರ್ಯ ಅವರು, ಕಾಂಗ್ರೆಸ್ ವಕ್ತಾರರು, ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿರುವಂತಹ ಸ್ವಾಗತ. ನಮಸ್ತೆ ಸರ್. ಅದೇ ರೀತಿ ಗೃಹಲಕ್ಷ್ಮಿ ಬಂದಿಲ್ಲದಿದ್ರೆ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ. ಜೊತೆಗೆ ಒಂದೆಡೆ ಸರ್ಕಾರದಿಂದ ಆಕಾಂಕ್ಷಿಗಳಿಗೆ ಶಾಕ್ ಕೂಡ ಕೊಡಲಾಗ್ತಾ ಇದೆ. ನಿಮ್ಮ ಅರ್ಜಿಯು ಕೂಡ ತಿರಸ್ಕಾರ ಆಗಬಹುದು ಅನ್ನುವಂತಹ ವಿಚಾರ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆ ಬಗ್ಗೆ ಕೂಡ ನಿಮ್ಮಲ್ಲಿ ನಾನು ಇನ್ನು ಮುಂದಕ್ಕೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ನೀಡ್ತೀನಿ. ಅಷ್ಟಕ್ಕೂ ಕೂಡ ನಾನು ಫಸ್ಟ್ ವೀಕ್ಷಣ ಹೋಗ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಸದ್ಯದ ಪರಿಸ್ಥಿತಿ, ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಪ್ರಾರಂಭ ಮಾಡಿದೆ, ಹೇಗಿದೆ, ಜೊತೆಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತವಾದಂತಹ ವಿವರಣೆ ಏನ್ ಹೇಳ್ತೀವಿ ಸರ್? ರಾಜ್ಯ ಸರ್ಕಾರದ ಬಹಳ ಒಂದು ಮಹಾ ನಿರೀಕ್ಷೆಯ 5 ಯೋಜನೆಗಳನ್ನು ನಾವು ಎಲೆಕ್ಷನ್ನ ಟೈಮ್ನಲ್ಲಿ ಮುಂದೆ ಇಟ್ಟು ಜನರಿಗೆ ತಿಳಿಸಿ, ಬಹುಶಃ ಹೆಚ್ಚಿನ ಒಂದು ಜನಮಾನಸದಲ್ಲಿ ಈಗ ನಡೆದಾಡುವಂತ ಒಂದು ಸುದ್ದಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ ವಿನ್ ಆಗಿರುವುದು ಕೇವಲ ಈ 5 ಯೋಜನೆಗಳಿಂದ. ಆದ್ರೆ ಇದು ಅಲ್ಲ ಅಂತ ನಾವು ಹೇಳಲ್ಲ, ಖಂಡಿತವಾಗಿ ಹೌದು. ಆದರೆ ಅದರ ಒಟ್ಟಿಗೆ ಇದು ಒಂದೇ ಅಂಶ ಮಾತ್ರ ಅಲ್ಲ. ಬಿಜೆಪಿಯ ಒಂದು ದುರಾಡಳಿತಕ್ಕೆ ಬೇಸತ್ತು ಜನರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಯಾಕಂತ ಹೇಳಿ ನಾವು ಇಂಟರ್ನಲ್ ಸರ್ವೆ ಕೂಡ ಮಾಡಿಸಿದ್ದೆವು. ಅದರಲ್ಲಿ ನಾವು ಕಂಡು ಬಂದಂತ ವಿಚಾರಗಳು ಏನಂತ ಹೇಳಿ, ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಇದಕ್ಕೆ ಒಲವನ್ನು ತೋರಿಸಿದ್ರು ಅಷ್ಟೇ ಅಲ್ಲದೆ, ಹೆಚ್ಚಿನ ಪ್ರದೇಶಗಳಲ್ಲಿ ನಾವು ಸರ್ವೆ ಮಾಡುವಾಗ ನಮಗೆ ಸಿಕ್ಕಿದಂತಹ ಒಂದು ರಿಸಲ್ಟ್ ಏನಂತ ಹೇಳಿದ್ರೆ, ಬಿಜೆಪಿಯ ದುರಾಡಳಿತದಿಂದ ನಾವು ಕಾಂಗ್ರೆಸ್ ಕಡೆ ವಾಲಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳುವಂತ ಒಂದು ವಿಚಾರ. ಮತ್ತು ಅದಲ್ಲದೆ ಬಿಜೆಪಿಯಲ್ಲಿ ಇದ್ದಂತ ಕೆಲವೊಂದೊಂದು ಆಂತರಿಕ ಕಲಹಗಳು ಗೊತ್ತಿದ್ದಿರ್ಬೋದು, ಕೆಲವೊಂದು ಸೀಟ್ ವಿಚಾರಗಳಲ್ಲಿ ನಡೆದಂತ ಕೆಲವೊಂದೊಂದು ಅವರ ಒಂದು ಅವ್ಯವಹಾರಗಳು. ಸೊ ಜನರಿಗೆ ಬೇಸತ್ತಿದೆ. ಆದ್ರಿಂದ ಜನರು ದೇ ವಾಂಟೆಡ್ ಅ ಚೇಂಜ್, ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಹಾಕಿದ್ರು. ಮತ್ತೆ ನಮಗೆ ಒಂದು ವೇಳೆ ನಾವು ಈ ಯೋಜನೆಗಳನ್ನು ನಾವು ಕೊಡದೆ ಇರ್ತಿದ್ದರೂ ಕೂಡ ನಮಗೆ ಮೆಜಾರಿಟಿ ಬರ್ತಿತ್ತು, ಖಂಡಿತವಾಗಿಯೂ ಬರ್ತಿತ್ತು. ಹಲವಾರು ಸರ್ವೆ ಚಾನೆಲ್ಗಳು ಕೂಡ ಇದನ್ನೇ ಹೇಳ್ತಿದ್ದದ್ದು. ಇದು ಒಂದು ಆಡೆಡ್ ಅಪ್, ಒಂದು ಬೂಸ್ಟ್ ಅಪ್ ಆಯ್ತು ಅಂತ ಹೇಳ್ಬೋದು.
ಅದು ಬಿಟ್ಟು ಕೇವಲ ಈ 5 ಯೋಜನೆಗಳಿಂದಲೇ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳುವಂತದ್ದು ಸ್ವಲ್ಪ ಸತ್ಯಕ್ಕೆ ದೂರವಾದಂತಹ ಮಾತು. ಇಲ್ಲ ಅಂತ ನಾವು ಹೇಳೋದಿಲ್ಲ, ಖಂಡಿತವಾಗಿ ಹೌದು. ಅದನ್ನ ಯಾಕಂತ ಹೇಳಿದ್ರೆ ಇದ್ದದನ್ನು ಇದ್ದಾಗೆ ಹೇಳ್ಬೇಕಾಗ್ತದೆ ನಾವು. ಇದರಲ್ಲಿ ಜನರನ್ನು ನಾವು ತಪ್ಪು ದಾರಿಗೆ ಹೇಳ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಆಗುದಿಲ್ಲ. ಓಕೆ, ಮತ್ತೆ ಇನ್ನೊಂದು ವಿಚಾರ ಎಂತಂತ ಹೇಳಿದ್ರೆ ನೋಡಿ, ಈ ಏನು ಯೋಜನೆಗಳನ್ನು ಮಾಡುವಾಗ ಕೆಲವರಿಗೆ ತುಂಬಾ ಡೌಟ್ಗಳಿತ್ತು. ಇದಕ್ಕೆ ಬೇಕಿದ್ದಂತಹ ಫಂಡ್ಗಳನ್ನು ಹೇಗೆ ಕ್ರೋಢೀಕರಣ ಮಾಡ್ತಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ರು, ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೊಟ್ರು. ಸೊ ಹಾಗಿರುವಾಗ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ನೋಡಿ, ಇವಾಗ ನಾವು ಶಕ್ತಿ ಯೋಜನೆಯನ್ನು ಮಾಡಿದೆವು ಮೊದಲಿಗೆ ಮಹಿಳೆಯರಿಗೆ, ಮತ್ತೆ ಅನ್ನಭಾಗ್ಯ ಯೋಜನೆಗಳನ್ನು ಸಕ್ಸಸ್ಫುಲಿ ನಾವು ಮಾಡಿದೆವು. ಇವಾಗ ಇದು ಗೃಹಲಕ್ಷ್ಮಿ ಕೂಡ ಪ್ರಾರಂಭಿಸಿದ್ದೇವೆ ನಾವು. ನೋಡಿ, ಪ್ರಾಬ್ಲಮ್ ಏನಾಗ್ತಂತ ಹೇಳಿದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನು ನಾವು ಸ್ಟಾರ್ಟ್ ಮಾಡುವಾಗ ಖಂಡಿತವಾಗಿ ಇದು 100% ಒಂದು ಸ್ಟ್ರೆಚ್ ಅಲ್ಲಿ ಎಲ್ಲವೂ ಸಕ್ಸಸ್ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಯೋಜನೆಗಳನ್ನು ಪ್ರಾರಂಭ ಮಾಡುವ ಮುಂಚೆನೆ ಹೇಳಿದ್ದೆವು. ಒಂದು ಕಾರ್ಯಕ್ರಮದಲ್ಲಿ ನಾನೇ ಹೇಳಿದ್ದೆ, ಅಂದ್ರೆ ಈಗ ನಾವು ಇಷ್ಟು ಯೋಜನೆಗಳನ್ನು ಕೊಡ್ತಿದ್ದೇವೆ, ಆದ್ರೆ ಇದು ಯೋಜನೆ ಕಂಪ್ಲೀಟ್ ಆಗಿ ಸೆಟ್ ಆಗ್ಲಿಕ್ಕೆ ಹೆಚ್ಚು ಕಡಿಮೆ ಒಂದು 5 ರಿಂದ 6 ತಿಂಗಳಾದ್ರೂ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಯೋಜನೆಗಳು ಹೇಗಂತ ಹೇಳಿದ್ರೆ ಇದು ಕೆಲವು ಶಾರ್ಟ್ ರನ್ ಅಥವಾ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್ ಅಲ್ಲ, ಇದು ಲಾಂಗ್ ರನ್. ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ದೇಶದ ರಾಜ್ಯದಲ್ಲಿ ಇರ್ತದ ಅಲ್ಲಿಯವರೆಗೆ ಸರ್ಕಾರ ಕೊಟ್ಟಂತ ಮಾತುಗಳನ್ನು ಖಂಡಿತವಾಗಿ ಉಳಿಸಿಕೊಂಡು ಹೋಗ್ತದೆ. ಸೊ ಹಾಗಿರುವಾಗ ನಾವು ದೂರದೃಷ್ಟಿಕೋನ ಇಟ್ಟುಕೊಂಡು ಮಾಡುವಂತಹ ಕೆಲವೊಂದೊಂದು ಕೆಲಸಗಳಲ್ಲಿ ಅಲ್ಪ ಸ್ವಲ್ಪ ಅಡೆತಡೆಗಳು ಖಂಡಿತವಾಗಿಯೂ ಬರ್ತದೆ. ಈಗ ಕೆಲವರಿಗೆ ಅಕೌಂಟ್ಗೆ ದುಡ್ಡು ಬಂದಿಲ್ಲ ಅಂತ ಹೇಳಿದ್ರು, ಸೊ ಅದು ಟೆಕ್ನಿಕಲ್ ಇಶ್ಯೂಸ್ ನಮ್ ಕಡೆಯಿಂದನೂ ಆಗಿದ್ದಿರಬಹುದು, ಅಥವಾ ಯಾರು ಅದರ ಚಂದಾದಾರರು ಯಾರಿದ್ದಾರೆ, ಅದರ ಫಲಾನುಭವಿಗಳು ಯಾರಿದ್ದಾರೆ ಅವರಿಂದಲೂ ಕೆಲವೊಂದೊಂದು ಟೆಕ್ನಿಕಲ್ ಇಶ್ಯೂಸ್ ನಡೆದಿದೆ. ಯಾಕಂದ್ರೆ ನಾವು ಅದರ ಬಗ್ಗೆ ಕೂಡ ಹಲವು ಸರ್ವೆಗಳನ್ನು ಮಾಡಿದ್ದೇವೆ. ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ 1,52,00,000 ಕುಟುಂಬಗಳಿವೆ. ಅದಕ್ಕೆ ಫಲಾನುಭವಿಗಳು ಅಂತ ಹೇಳಿ 1,10,00,000 ಕುಟುಂಬಗಳಿವೆ, 1,15,00,000 ಕುಟುಂಬಗಳಿವೆ, ಸಾರಿ 1,25,00,000 ಕುಟುಂಬಗಳಿವೆ. ಅದರಲ್ಲಿ ಈಗ ಆಲ್ರೆಡಿ 1,15,00,000 ಮಂದಿ ಎನ್ರೋಲ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 60 ಲಕ್ಷ ಜನರಿಗೆ ದುಡ್ಡು ಹೋಗಿದೆ. ಇನ್ನು 40 ಲಕ್ಷ ಜನರಿಗೆ ಒಂದು ಪ್ರಯೋಜನವನ್ನು ಮುಟ್ಟಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಅದೇ ಕೆಲವೊಂದೊಂದು ಟೆಕ್ನಿಕಲ್ ಇಶ್ಯೂಸ್ ಇಂದ ಅದು ಮಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರಿಂದ ದಯವಿಟ್ಟು ಜನರು ಯಾರು ಭಯ ಪಡುವುದು ಬೇಡ. ನಿಮಗೆ ಸಿಗಬೇಕಾದಂತಹ ಏನು ಸವಲತ್ತುಗಳಿವೆ ಅದನ್ನು ಖಂಡಿತವಾಗಿಯೂ ಸರ್ಕಾರ ಕೊಡ್ಲಿಕ್ಕೆ ಸನ್ನದ್ಧವಾಗಿದೆ. ಯಾಕಂತ ಹೇಳಿದ್ರೆ ಈಗ ನಾವು ಕೆಲವೊಂದೊಂದು ವಿಚಾರಗಳಲ್ಲಿ ನೋಡುವಾಗ ಈಗ ನೀವು ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಿಟಿಕೆ ಹಾಕಿದ್ರಿ, ಅದರ ಪ್ರಕಾರನೇ ಹೆಚ್ಚಿನ ಅಂದ್ರೆ 90% ಆಲ್ಮೋಸ್ಟ್ 70% ಆಫ್ ದಿ ಕೇಸಸ್ ನಾವು ಚೆಕ್ ಮಾಡಿದಾಗ ಅಲ್ಲಿ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರ್ಲಿಲ್ಲ, ಅಥವಾ KYC ಅಲ್ಲಿ ಏನೋ ಪ್ರಾಬ್ಲಮ್ ಇತ್ತು. ಸೊ ಆ ರೀತಿಯಾಗಿ ಕೆಲವೊಂದೊಂದು ಹೋಲ್ಡ್ ಆಗಿ ದುಡ್ಡು ಸರ್ಕಾರಕ್ಕೆ ವಾಪಸ್ ಬಂದಿದೆ, ದುಡ್ಡು ಎಲ್ಲಿ ಹೋಗಿಲ್ಲ. ನಿಮ್ಮ ದುಡ್ಡು ಏನ್ ನಾವು ನಿಮ್ಮ ಅಕೌಂಟ್ಗೆ ಹಾಕ್ಬೇಕು ಅಂತ ಏನ್ ನಾವು ಯೋಚನೆ ಮಾಡಿದ್ದೇವೆ ಅದು ದುಡ್ಡು ನಮ್ಮ ಹತ್ರ ಇದೆ. ನಿಮ್ಗೆ ಖಂಡಿತವಾಗಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಏನು ಅರಿಯರ್ಸ್ ಏನಿದೆ ಅದನ್ನು ಒಟ್ಟಿಗೆ ಸೇರಿಸಿ ನಾವು ಹಾಕ್ತೇವೆ. ಸರಿ, ಇದು ಫಸ್ಟ್ ಸೆಕ್ಷನ್ ಉದಯಾಚಾರ್ಯ ಕೇಳಬೇಕು. ಬಹಳಷ್ಟು ಪ್ರಶ್ನೆಗಳಿವೆ, ಯಾಕಂದ್ರೆ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ, ಕೆಲವರಿಗೆ ಸಿಕ್ಕಿದೆ, ಯಾಕೆ ಈ ರೀತಿ ಅನ್ನುವಂಥದ್ದು. ಜೊತೆಗೆ ಕೆಲವರಿಗೆ ಖಾಲಿ ಮೆಸೇಜ್ ಬಂದಿದೆ, ಅದನ್ನು ನೋಡಿ ಸಂತೋಷ ಪಡ್ಬೇಕಾ ಅಥವಾ ಹಣ ಬರುತ್ತಾ ಅನ್ನುವಂತ ಪ್ರಶ್ನೆ ಮಹಿಳೆಯರದು ಕೇಳಬೇಕು. ಜನರು ಕರೆ ಮಾಡ್ತಾ ಇದ್ರೆ ಜನರ ಡೌಟ್ಸ್ ಗಳು, ಜೊತೆಗೆ ಅವರ ಅಭಿಪ್ರಾಯಗಳು, ಅವರ ಗೊಂದಲಗಳಿದ್ರೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ ಸರ್. ನಾವು ವಿಟ್ಲದಿಂದ ಮಾತಾಡುದು. ವಿಟ್ಲದಿಂದ. ತಮ್ಮ ಹೆಸರು ಸರ್? ವಿನ್ಸೆಂಟ್ ಅಂತ. ವಿನ್ಸೆಂಟ್ ಅವ್ರು ನಮಸ್ತೆ, ಮಾತಾಡಿ ಸರ್. ಅಲ್ಲ, ನಾವು ಸಹ ಒಂದು ಅರ್ಜಿ ಹಾಕಿದ್ದೇವೆ, ನಮ್ಗೆ ಸಹ ಜನ ಮಾಡಲಾಗುತ್ತದೆ ಅಂತ ಬಂದಿದೆ ಅಲ್ಲದೆ ನಮ್ಗೆ 2,000 ಬರ್ಲಿಲ್ಲ ಇನ್ನೂ. ಓಕೆ, ಅರ್ಜಿ ಹಾಕಿದ್ದೀರಿ, ತಾವು ಹಾಕಿದಾ? ಯಾರು ಹಾಕಿದ್ಯಾರು ಸರ್? ಅಲ್ಲ, ನಾವು ಹಾಕಿದ್ದೇವೆ, ಅರ್ಜಿ ಹಾಕಿ ಅವತ್ತೇ ನಮ್ಗೆ ಮೆಸೇಜ್ ಬಂದಿದೆ, ಅರ್ಜಿ ಹಾಕಿದ್ದೇವೆ, ನಮ್ಗೆ ಇಂದಿಷ್ಟವರೆಗೆ ಬರ್ಲಿಲ್ಲ. ಓಕೆ, ಮನೆ ಯಜಮಾನಿ ತಮ್ಮ ಯಜಮಾನಿಗೆ ಬರ್ಲಿಲ್ಲ, ಜಿಸಿಂತ ಪಾಯಿಸಿಗೆ. ಓಕೆ ಓಕೆ, ಇಲ್ಲ, ನಾನು ಅದೇ ಹೇಳಿದಾಗೆ ನೋಡಿ, ಕೆಲವೊಂದೊಂದು ಸಣ್ಣ ಪುಟ್ಟ ಟೆಕ್ನಿಕಲ್ ಎರರ್ಸ್ ಗಳು ನಡೆದಿವೆ. ಆದ್ರೆ ಅದನ್ನು ದಯವಿಟ್ಟು ಸಂಬಂಧಪಟ್ಟ ಆ ಸೇವಾ ಕ್ರಿಯೆಯಿಂದ ಎಲ್ಲಿ ಅವರು ಎನ್ರೋಲ್ಮೆಂಟ್ ಮಾಡಿದ್ದಾರೆ ಅಲ್ಲೇ ಹೋಗಿ ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಅನ್ನು ಕೇಳಿದ್ರೆ ಖಂಡಿತವಾಗಿಯೂ ಅವರಿಗೆ ಅದರ ದುಡ್ಡು ಬರ್ತದೆ ಅವರಿಗೆ. ಓಕೆ, ಈಗ ಎಸ್ ಸರ್, ಈಗ ತಮ್ಗೆ ಮೆಸೇಜ್ ಬಂದಿದ್ಯಾ?
ಮೆಸೇಜ್ ಬಂದಿದೆ, ಜಮಾ ಮಾಡಲಾಗುತ್ತದೆ ಅಂತ ಬಂದಿದೆ. ಜಮಾ ಮಾಡ್ಲಿಲ್ಲ, ಅದರಲ್ಲಿ ಬರ್ಲಿಲ್ಲ. 2,000 ರೂಪಾಯಿಗಳು ಜಮಾ ಆಗುತ್ತೆ ಅನ್ನುವಂತ ಮೆಸೇಜ್ ಬಂದಿದೆ, ಆದ್ರೆ ನಿಮ್ಗೆ ಮೆಸೇಜ್ ಹಣ ಬರ್ಲಿಲ್ಲ. ಹಣ ಬರ್ಲಿಲ್ಲ. ಓಕೆ, ಇತರರಿಗೆ ಬಂದಿದೆ ತಮ್ಮ ಊರಲ್ಲಿ? ಹೌದು, ನಮ್ಮ ನೇಬರಿಗೆಲ್ಲ ಬಂದಿದೆ. ನೇಬರ್ಗೆಲ್ಲ ಬಂದಿದೆ, ತಮ್ಗಳಿಗೆ ಬರ್ಲಿಲ್ಲ? ಇಲ್ಲ. ಓಕೆ ಓಕೆ. ಎಷ್ಟು ಟೈಮ್ ಆಯ್ತು ಸರ್? ಯಾವಾಗ ಹಾಕಿದ್ರಿ? ಫಸ್ಟ್ ಟೈಮ್ ಆವಾಗ್ಲೇ ಹಾಕಿದ್ರೆ ಹೇಗೆ? ಸರ್ ಹೇಳಿ. ಎಷ್ಟು ಟೈಮ್ ಆಯ್ತು ತಾವು ಅಪ್ಲಿಕೇಶನ್ ಹಾಕಿ? ಹೌದು, ನಾವು ಫಸ್ಟ್ ಅಪ್ಲಿಕೇಶನ್ ನಾವು ಸೊಸೈಟಿಗೆ ನಮ್ಮ ವೀರಕಂಬ ಗ್ರಾಮ ಪಂಚಾಯತಿಗೆ ಹಾಕಿದ್ದು. ಅದು ಓದಿಗೆಲ್ಲ ಕೊಟ್ಟು ಕರೆಕ್ಟ್ ಆಗಿದೆ. ಮತ್ತೆ ಮೆಸೇಜ್ ಬಂದಿದೆ ನಮ್ಗೆ ಜಮಾ ಮಾಡಲಾಗುತ್ತದೆ ಅಂತ. ಅದು ಬರ್ಲಿಲ್ಲ ಇನ್ನು ಇಷ್ಟವರೆಗೆ. ಓಕೆ ಓಕೆ ಓಕೆ, ಸರಿ ಸರಿ ಸರಿ. ಎಸ್ ಸರ್. ಇಲ್ಲ ನಾನು ಅದೇ ಹೇಳಿದಲ್ಲ ನೋಡಿ, ಈ ಕೆಲವೊಂದೊಂದು ದೊಡ್ಡ ಪ್ರಾಜೆಕ್ಟ್ ಗಳನ್ನು ಮಾಡುವಾಗ ಈ ಸಣ್ಣ ಪುಟ್ಟ ಅಡೆತಡೆಗಳು, ಈ ತೊಡಕುಗಳು ಖಂಡಿತವಾಗಿ ಇದ್ದದೆ. ಅವರು ಅಣ್ಣವರಿಗೆ ದಯವಿಟ್ಟು ಕ್ಷಮಿಸಬೇಕು ಈ ವಿಚಾರವಾಗಿ. ಯಾಕಂತ ಹೇಳಿದ್ರೆ ನೋಡಿ, ನಿಮಗೆ ಈ ತಿಂಗಳು ಇರಬಹುದು, ಓಕೆ, ತಾಯಿಗೆ ಈ ತಿಂಗಳು ಇರಬಹುದು, ಬಟ್ ಮುಂದಿನ ದಿನದಲ್ಲಿ ಇದು ಎರಡು ಒಟ್ಟಿಗೆ ಬರುತ್ತೆ. ಓಕೆ, ಖಂಡಿತವಾಗಿಯೂ ಬರುತ್ತೆ. ಓಕೆ, ಈ ತಿಂಗಳು ಬರ್ಲಿಲ್ಲ ಅಂತ ಹೇಳಿದ್ರೆ ಒಟ್ಟಿಗೆ ಆಗ್ತದೆ. ಆಲ್ರೆಡಿ ಸಿಎಂ ಸಾಹೇಬ್ರು ಅನೌನ್ಸ್ ಮಾಡಿದ್ದಾರೆ, ಅದು ಹಾಕೋದು ಪಕ್ಕ. ಖಂಡಿತ ಅದರಲ್ಲಿ ಏನಿಲ್ಲ. ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎರರ್ ಆಗಿತ್ತು, ಹಾಗಾಗಿ ನಾವು 1 ತಿಂಗಳದ ಮಾತ್ರ ಹಾಕ್ತೀವಿ, ಆ ರೀತಿ ನಾನು ಮತ್ತು ಕೂಡ ಹೇಳ್ತೀನಿ ದಯವಿಟ್ಟು ಜನರ ಗಮನಕ್ಕೆ ಇದನ್ನು ನಾವು ಲಾಂಗ್ ಟರ್ಮ್, ಒಂದು ದೂರದೃಷ್ಟಿಯ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಮಾಡಿದಂತಹ ಒಂದು ಯೋಜನೆ ಇದು. ಆದ್ರಿಂದ ನಾವು ಇದು ಯೋಜನೆ ಪ್ರಾರಂಭ ಮಾಡುವ ಮುಂಚೆನೆ ನಾವು ಹೇಳಿದ್ದೇವೆ, ಇದು ಸೆಟ್ ಆಗ್ಲಿಕ್ಕೆ ಒಂದು 5-6 ತಿಂಗಳಾದ್ರೂ ಬೇಕಾಗಬಹುದು ಅಂತ ಹೇಳಿ. ಬಹುಶಃ ಈಗ ಯಾರು ಕಾಲ್ ಮಾಡಿದ್ರು ಅಥವಾ ಇನ್ನು ಮುಂದಕ್ಕೆ ಕಾಲ್ ಮಾಡೋರು ಯಾರೇ ಇರಬಹುದು, ಅವರು ಎಲ್ಲಿಯಾದ್ರೂ ಬಂದಿಲ್ಲ ಅಂತ ಹೇಳಿ ಆದ್ರೆ ನಾವು ಪ್ರಯತ್ನ ಪಡ್ತೀವಿ. ನಾವು ಅವರದ್ದು ಏನು ಕಳೆದ ತಿಂಗಳು ಮತ್ತೆ ಮುಂದಿನ ತಿಂಗಳದ್ದು ಏನು ಬರಬೇಕಾದದ್ದು ಅದನ್ನು ಒಟ್ಟಿಗೆ ಹಾಕುವ ಒಂದು ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇವೆ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರು ದಯವಿಟ್ಟು ಜನರಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಇನ್ನೂ ಒಂದು 2 ತಿಂಗಳು ಎಲ್ಲ ಅಂದ್ರೆ ಒಂದು ಕರೆಕ್ಟ್ ಒಂದು ಸೆಟ್ ಆಗ್ಬೇಕಲ್ಲ. ಯಾಕಂದ್ರೆ ನಾನು ಇಲ್ಲಿ ಕೂತು ಇಲ್ಲ ಸರ್, ಇಲ್ಲ ಮೇಡಮ್, ನಿಮ್ಗೆ ನಾಳೆನೆ ಬರುತ್ತೆ ಅಂತ ಹೇಳಿ ನಾನು ಏಕಾಏಕಿಯಾಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನಗೆ ಜವಾಬ್ದಾರಿ ಇದೆ, ಪಕ್ಷದವರು ಮತ್ತೆ ನನ್ನ ಹತ್ರ ಕೇಳೋರು, ಜನರ ನಂತರ ಬಂದು ಕೇಳೋರು. ನೀವು ಹೇಗೆ ಆದ್ರಿಂದ ಅಡ್ವಾನ್ಸ್ ಆಗಿ ಹೇಳ್ತಿದ್ದೇನೆ, ದಯವಿಟ್ಟು ಜನರಲ್ಲಿ ಒಂದು ವಿನಂತಿ, ಒಂದು 2 ತಿಂಗಳು ಸ್ವಲ್ಪ ಅಡ್ಜಸ್ಟ್ ಮಾಡಿ, ಎಲ್ಲವನ್ನು ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಅಡ್ಜಸ್ಟ್ ಮಾಡಬಹುದು. ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಇದು ಮೈಂಡ್ ಸೆಟ್ ಯಾವ ರೀತಿ ಹೇಳಿದ್ರೆ, ಪಕ್ಕದ ಮನೆಯವರಿಗೆ ಬಂದಿದೆ ಅಂತ ಬಂದಾಗ ನಮಗೆ ಬರಲಿಲ್ಲ. ಪಕ್ಕದ ಮನೆಯವರಿಗೆ ಬಂದಿದ್ರೆ ನಿಮ್ಮ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ನಾವು ಅದನ್ನು ಒಟ್ಟಿಗೆ ಸೇರಿಸಿ ಕೊಡ್ತೇವೆ. ಮೈಂಡ್ ಸೆಟ್ ಖಂಡಿತ ಕಾಯ್ಬೇಕಲ್ಲ. ಒಂದ್ ವೇಳೆ ನೀವು ಅವ್ರಿಗೆ ಕೊಟ್ರಿ, ನಮ್ ಕೊಡಿ, ಅವ್ರಿಗೆ ಕೊಡ್ಲಿಲ್ಲ, ನಮ್ ಕೊಡಿ, ಪರವಾಗಿಲ್ಲ. ಸೊ ಆ ರೀತಿ ಮೈಂಡ್ ಸೆಟ್ ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಮಸ್ತೆ. ಬೈಕಂಪಾಡಿ ಮಾತಾಡುದು. ತಮ್ಮ ಹೆಸರು ಸರ್? ಸುಧಾಕರ್ ಬೈಕಂಪಾಡಿ. ಬೈಕಂಪಾಡಿ ಸುಧಾಕರ್, ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಗೊತ್ತಾ, ಈಗ ನಾನು ಬ್ಯಾಂಕಿಗೆ ಹೋಗಿದ್ದೆ, ನಮ್ಮ ತಾಯಿಯವರಿಗೆ ಗೃಹಲಕ್ಷ್ಮಿ ಯೋಜನೆ ಬನ್ನಿ ಅಂತ ನನಗೆ. ಅಲ್ಲಿ ಹೇಳಿದ್ರು ಅವರು ಬರ್ಲಿಲ್ಲ, ಅದಕ್ಕೆ NPC ಮಾಡ್ಬೇಕು ನೀವು ಅಂತ ಹೇಳಿದ್ರು. NPC ಇದು ಮಾಡ್ಬೇಕು ಅಂತ ಬ್ಯಾಂಕ್ ಅಲ್ಲಿ. ಅವ್ರು ಮಾಡಿದ್ರು. ಅವ್ರು ಮಾಡಿ ನಾನು ಮತ್ತೆ ಕ್ಯಾಶ್ ತೆಗಿಲಿಕ್ಕೆ ಹೋಗಿ ಹೇಳಿದ್ರು ನಿಮ್ಮ ಅಕೌಂಟ್ ಕ್ಲೋಸ್ ಆಗಿದೆ ಅಂತ. ಆ ಅಕೌಂಟಿಗೆ ತಾಯಿಯವರಿಗೆ ವಿಧವೆ ಮಾಸಾಸನ ಮತ್ತೆ PF ಪೆನ್ಷನ್ ಬರ್ತಾ ಇದೆ. ಯಾಕಂದ್ರೆ 2 ಪಾಸ್ಬುಕ್ ಇದೆ ಅವರ ಹತ್ರ. ಹಾಗೆ ಕೆಲವರಿಗೆ 2-3 ಇರ್ತದೆ ಒಂದು ವ್ಯಕ್ತಿಗೆ ಪಾಸ್ಬುಕ್. ಅದು ಯಾವ್ದಕ್ಕಾದ್ರೂ ಹೋಗ್ತದ ಕೇಳುದು ನಾನು. ಅಲ್ಲ, ಈಗ ಆಧಾರ್ಗೆ ಯಾವ್ದು ಲಿಂಕ್ ಆಗಿದೆ? ಯಾಕೆಂದ್ರೆ ನಂಗೆ ಡೌಟ್ ಯಾಕೆ ಹೇಳಿದ್ರೆ, ಈಗ ನೋಡಿ ತಾಯಿಯವರಿಗೆ PF ಮತ್ತೆ ವಿಧವೆ ಮಾಸಾಸನ ನನಗೆ ಒಂದು 30 ವರ್ಷದಿಂದ ಬರ್ತಿದ್ದೆ ಅವರಿಗೆ. ಈ ಹಣ DCX ಇಂದ ಬರೋದಾ ಅಥವಾ ಬ್ಯಾಂಗ್ಳೂರ್ ಥ್ರೂ ಇಂದ ಬರೋದಾ ಅಂತೇಳಿ ಅರ್ಥ ಆಗಿಲ್ಲ. ಇವರು ಹೇಳಿದ್ರು ಕಾಂಗ್ರೆಸ್ ಹೋಗ್ತಾರು, ಅವ್ರು ಹೇಳಿದ್ರು 2 ತಿಂಗಳು ಕಾಯ್ಬೇಕಾಗ್ತದೆ, ಅರ್ಜೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ ಸರ್, ಒಂದ್ಸಲ ಟೆಕ್ನಿಕಲ್ ಇಶ್ಯೂಸ್ ಸ್ವಲ್ಪ ಎರರ್ ಆಗಿದೆ, ಒಂದ್ಸಲ ರಿಪೀಟ್ ಮಾಡಿ ಸರ್ ದಯಮಾಡಿ. ಏನ್ ಸಮಸ್ಯೆ ಟೆಕ್ನಿಕಲಿ? ಈಗ ನಾವು ಬ್ಯಾಂಕಿಗೆ ಹೋಗಿದ್ದೇವೆ ನಾವು ಮೊನ್ನೆ. ಹಲೋ, ಬ್ಯಾಂಕಿಗೆ ಹೋಗಿದ್ದು, ಅವ್ರು ಹೇಳಿದ್ರು ಅಲ್ಲಿ NPC ಮಾಡ್ಬೇಕಂತ ಹೇಳಿ. NPC ಅಂತ ಯಾರಿಗೆ ಗೊತ್ತಿಲ್ಲ, ಅದು ಯಾರಿಗೆ ಗೊತ್ತಿಲ್ಲ. ಬ್ಯಾಂಕಿನವರು ಸ್ಟಾಫ್ನವ್ರು ಹೇಳಿದ್ರು NPC ಮಾಡ್ಬೇಕಂತ. ಹಲೋ, ಸರಿ ಹೇಳಿ ಸರ್. ನೋಡಿ, ನಮ್ಮ ಪಾಸ್ಬುಕ್ಕಿಗೆ PF ಮತ್ತೆ ವಿಧೇಯ ಮಾಸಾಸನ ಬರ್ತಾ ಇದೆ. ಆದ್ರೆ ನನಗೆ ಡೌಟ್ ಏನಂದ್ರೆ, ಈಗ DCX ಇಂದ ಬರುದಾ ಅಥವಾ ಬೆಂಗಳೂರಿನ ಬರುದಾ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆ ಹಣ. ಯಾಕೆಂದ್ರೆ DCX ಇಂದ ಬರುದಾದ್ರೆ ಬರ್ಬೇಕಲ್ಲ. ಈಗ ವಿಧೇಯ ಮಾಸಾಸನ ಮತ್ತೆ PF ಪೆನ್ಷನ್ ಬರುವಾಗ ಇದು ಬರ್ಲೇಬೇಕಲ್ಲ.
ಇಲ್ಲ ಅವರು ವ್ಯಾಲಿಡ್ ಇದೆ. Okay. ನಮಗೆ ಇದು ನಮ್ಮ ಯಾಕೆಂದ್ರೆ ಸರ್ ಒಂದು ನಿಮಿಷ, ಈಗ ನಾವು ನೋಡಿ ನಾವು ಕಷ್ಟಪಟ್ಟು ಕ್ಯೂ ನಿಂತು ಇದಕ್ಕೆ ಅರ್ಜಿ ಎಲ್ಲ ತುಂಬಿಸಿದ್ದೇವೆ. ಹಾ ಈಗ ಕಾಂಗ್ರೆಸ್ ಹೋಗ್ತಾರೆ ಹೇಳಿದ್ರು 2 ತಿಂಗಳು 3 ತಿಂಗಳು ಕಾಯ್ಬೇಕಂತ ಇಲ್ಲಿ. ಹಾ ಹಾ ಅವರು ಹೀಗೆ ಹೇಳಿದ್ರೆ ನಾವು ಆರಾಮದಲ್ಲಿ ಮಾಡ್ಬೋದಿತ್ತಲ್ಲ ಈಗ. ಓಕೆ ಓಕೆ ಓಕೆ. ಅಲ್ಲ ಅಲ್ಲ ದಯವಿಟ್ಟು ಕ್ಷಮಿಸಬೇಕು, ಯಾಕಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅವರು ಏನ್ ತೊಂದರೆ ಫೇಸ್ ಮಾಡಿದ್ರೆ ಅಂತೇಳಿ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾ ಹೇಳುವಂತದ್ದು ನೋಡಿ, ದಯವಿಟ್ಟು ಇದು ಎಲ್ರಿಗೂ ಆಗತ್ತೆ ಅಂತ ಏನಿಲ್ಲ. ಓಕೆ, ಎಲ್ಲೋ ಒಂದು ಒಂದು ಸ್ವಲ್ಪ ಪರ್ಸೆಂಟೇಜ್ ಜನರಿಗೆ ಸ್ವಲ್ಪ ಕಷ್ಟ ಆಗಿದೆ, ಆಗತ್ತೆ. ಯಾಕಂದ್ರೆ ಈಗ ಒಂದು ಸ್ಟಾರ್ಟಿಂಗ್ ಆಗುವ ಯಾವುದೇ ಒಂದು ಯೋಜನೆ ಮಾಡುವಾಗ ಒಬ್ಬರಿಗೆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಆದ್ರೆ ನಾವು ಒಂದು ಡೌಟ್, ಯಾಕೆ ನೋಡಿ 2-3 ಪಾಸ್ಬುಕ್ ಇರುವಾಗ ಯಾವ್ದಕ್ಕಾದ್ರೂ ಹಣ ಹೋಗ್ತದೆ ಅಂತೇಳಿ, ಅಂದ್ರೆ ಆಧಾರ್ ಲಿಂಕ್ ಎಲ್ಲ ಆಗಿರ್ತದೆ, ಫೋನ್ ನಂಬರ್ ಸಹ ಆಡ್ ಆಗಿರ್ತದೆ ಎಲ್ಲ ಇದ್ರಲ್ಲಿ, ಯಾವ್ದಕ್ಕಾದ್ರೂ ಹೋಗ್ತಾರೆ ನಾನು ಇಲ್ಲ ಅದಂತ ಹೇಳಿದ್ರೆ ನಿಮ್ಮ ಕೆಲವರಿಗೆ ಖಂಡಿತ ಖಂಡಿತ ಅಲ್ಲ. ನೀವು ಈಗ ಆಧಾರ್ ಸೀಡಿಂಗ್ ಯಾವ ಅಕೌಂಟಿಗೆ ಮಾಡಿಡ್ತೀರಾ ನೋಡಿ, ಆ ಅಕೌಂಟಿಗೆ ಅದು ಬರುತ್ತೆ. ಯಾಕಂದ್ರೆ ಇದರಲ್ಲಿ ಮೋಸ್ಟ್ಲಿ ಹಾಗಲ್ಲ ಸರ್, ಹಾಗಲ್ಲ. ಏನ್ ಗೊತ್ತಾ, ಈಗ ನಾವು 2-3 ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ಪಾಸ್ಬುಕ್ ಮಾಡ್ತೇವೆ ನಾವು. ಹೌದು, ಆಧಾರ್ ಕೊಡ್ತೇವೆ ನಾವು, ಅಲ್ಲಿ ಸಹ ನಾವು ಇದು ಆಧಾರ್ ಲಿಂಕ್ ಆಗಿರ್ತದೆ ಪಾಸ್ಬುಕ್ಗೆ. ಈಗ ಹಣ ಯಾವ್ದಕ್ಕೆ ಹೋಗ್ತದೆ ನಮ್ಗೆ ಈಗ ಬರುದಿಲ್ಲ, ಮೆಸೇಜೇ ಬರುದಿಲ್ಲ ಮೊಬೈಲ್ಗೆಲ್ಲ. ಇಲ್ಲ ಇಲ್ಲ, ಇದು ದಿಸ್ ಇಸ್ ದ ಕನ್ಸರ್ನ್. ಯಾಕಂತ ಹೇಳಿದ್ರೆ ಇದು ನಮ್ಗೆ ಆಲ್ರೆಡಿ 1-2 ಕಂಪ್ಲೇಂಟ್ಸ್ ಬಂದಿದೆ ಈ ರೀತಿಯಾದಂತ. ಸೊ ಅದರ ಬಗ್ಗೆ ಕೂಡ ನಾವು ಖಂಡಿತ, ಯಾಕಂದ್ರೆ ನೋಡಿ ಈಗ ನಾವು ಇದೊಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ರಿಂದ ನಮಗೆ ಫಸ್ಟ್ ಅಕೌಂಟ್ ಚಾರ್ಜ್ ಇರ್ತದೆ, ಅದಕ್ಕೆ ಬರ್ಬೇಕು ನಿಜವಾಗಿ. ಈಗ ಲೋನ್ ತೆಗೆಯುವಾಗ ಪಾಸ್ಬುಕ್ ಮಾಡಿ ಹೇಳ್ತಾರೆ, ಅದು ಆವತ್ತಿಗಾಗಿ ಕ್ಲೋಸ್ ಆಗಿರ್ತದೆ, ರನ್ನಿಂಗ್ ಇರುವುದಿಲ್ಲ, ಕ್ಲೋಸ್ ಸಹ ಮಾಡಿರುವುದಿಲ್ಲ. ಮತ್ತೆ ಅದಕ್ಕೆ ಹೋದ್ರೆ ಏನ್ ಮಾಡುದು ನಾವು? ಹೌದು, ಅಲ್ಲ ಅದು ಕೂಡ ಪ್ರಾಬ್ಲಮ್ ಆಗಿದೆ ಸರ್ ನಿಮ್ಮ ಗಮನಕ್ಕೆ. ಏನಾಗಿದೆ ಅಂತ ಹೇಳಿದ್ರೆ ಅವರೊಂದು ಅಕೌಂಟ್ ಕೊಟ್ಟಿದ್ರು, ಅದು ಅಕೌಂಟ್ ಅಲ್ಲಿ ಏನೋ ಮೈನಸ್ ಬ್ಯಾಲೆನ್ಸ್ ಇತ್ತಂತೆ, ಈ ದುಡ್ಡು ಬಿತ್ತು ಬ್ಯಾಂಕಿನವರೆಲ್ಲ ಜಪ್ತಿ ಮಾಡಿಬಿಟ್ರು. ಮೈನಸ್ ಬಂದದಕ್ಕೆ ಹಾಗೆಲ್ಲ ಈಗ ಸರಿ ಇದ್ದವರಿಗೆ ಬರ್ಬೇಕಲ್ಲ, ಸರಿ ಇದ್ದವರಿಗೆ ಕರೆಕ್ಟ್ ಬರ್ಬೇಕಲ್ಲ. ಯಾವ್ದಕ್ಕೆ ಸರ್? ಖಂಡಿತ ಖಂಡಿತ ಖಂಡಿತ. ಇದು ಆಲ್ರೆಡಿ ನಮ್ಗೆ 1-2 ಕಂಪ್ಲೇಂಟ್ಸ್ ಬಂದಿದೆ. ಈಗ 2-3 ಅಕೌಂಟ್ ಇರ್ತದೆ ಅವರದ್ದು, ಯಾವುದಕ್ಕೆ ಹೋಗ್ತದೆ ಅಂತ ಹೇಳೋದು. ಸೊ ಅದರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಯಾವ್ದು ಅಕೌಂಟಿಗೆ ಬರುತ್ತೆ ಅಂತ ಹೇಳುವಂತ ಒಂದು ಮೆಸೇಜ್ ಕಳಿಸುವಂತ ಒಂದು ಕೂಡ ಖಂಡಿತವಾಗಿಯೂ ಸರ್. ಯಾಕಂತ ಹೇಳಿ ನೋಡಿ, ನಾವು ಇವಾಗ ಇದಕ್ಕೀಗ ಇನ್ನು ಮುಂದಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಇದರಲ್ಲಿ ವರ್ಕ್ ಮಾಡ್ತಿದ್ದಾಗನೆಲ್ಲ ನಮ್ಗೆ ಗೊತ್ತಾಗುದು ಪ್ರಾಬ್ಲಮ್ಸ್ ಏನಿ ಬರುತ್ತೆ ಅಂತ ಹೇಳಿ. ಸೊ ಆದ್ರಿಂದ ಇದು ಕೂಡ ನಾವು ಒಂದು ಪ್ರಾಬ್ಲಮ್ ನೋಟ್ ಮಾಡಿ ಇಟ್ಕೊಳ್ತೇವೆ ಖಂಡಿತವಾಗಿ. ಎಸ್ ಸರ್, ಥ್ಯಾಂಕ್ ಯು. ಮತ್ತೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಮೇಡಮ್ ನಮಸ್ತೆ. ಓಕೆ, ಕರೆ ಮಾಡಿದಾಗ ದಯಮಾಡಿ ತಮ್ಮ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಲೈನ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ತಾವು ಟಿವಿ ಅಲ್ಲಿ ಮ್ಯೂಟ್ ಮಾಡಿಲ್ಲ ಅಂತ ಬಂದಾಗ ತಮ್ಮ ಧ್ವನಿ ಸ್ಪಷ್ಟವಾಗಿ ನಮ್ಗೆ ಕೇಳಲ್ಲ. ಸೊ ದಯಮಾಡಿ ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಜೊತೆಗೆ ಕೆಲವು ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ, ಯೂಟ್ಯೂಬ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ. ಜೊತೆಗೆ ಯೂಟ್ಯೂಬ್ ನಲ್ಲಿ ವೆರಿ ಇಂಪಾರ್ಟೆಂಟ್ ವಿಜಯ್ ಹಿರೇಮಲ್ ಅವರು ಕೇಳಿದ್ದಾರೆ, ಅದನ್ನು ನಾನು ಓದ್ತೀನಿ. ಸರ್, ನಾನು ಅಪ್ಲಿಕೇಶನ್ ಹಾಕಿದ್ದೇನೆ ಜುಲೈ 30. ನಾನು ಆಧಾರ್ ಸೀಡಿಂಗ್ ಮಾಡಿದ್ದು 8/8/2023 ಅಂದ್ರೆ ಆಗಸ್ಟ್. ಬಟ್ ನೀವು ದುಡ್ಡು ಹಾಕಿದ್ದು 30/8/2023. ನನಗೆ ಇನ್ನೂ ದುಡ್ಡು ಬಂದಿಲ್ಲ. ಬ್ಯಾಂಕ್ ಅಂಡ್ ಆಧಾರ್ ಸೀಡಿಂಗ್ 9/8/2023 ಆಗಿದೆ, ಹೆಲ್ಪ್ ಮಾಡಿ ಅಂತ ಹೇಳಿದ್ದಾರೆ ವಿಜಯ್ ಹಿರೇಮಲ್ ಅವರು. ಜೊತೆಗೆ ಮತ್ತೊಂದು ಹಾಕಿದ್ದಾರೆ ಅವರೇ, ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಅಪ್ಲಿಕೇಶನ್ ಹಾಕ್ತೇವೆ, ಅಟ್ಲೀಸ್ಟ್ ನವೆಂಬರ್ ಆದ್ರೂ ಬರುತ್ತೆ, ಜೊತೆಗೆ ಆದ್ರೂ ಬಂದಿಲ್ಲ ಅಂತ ಹೇಳಿ ಮತ್ತೊಂದು ಹಾಕಿದ್ದಾರೆ ಅವರು. ಸೊ ಉತ್ತರ ಕೊಡಿ ಸರ್, ರಿಪ್ಲೈ ಮಾಡಿ ಸರ್ ಅಂತ ಹೇಳಿ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಲ್ಲ, ನಾವು ಏನ್ ಗೊತ್ತಾ, ಇದಕ್ಕೆ ನಿಜವಾಗಿಯೂ ಅರ್ಹರು ಯಾರು ಇದ್ದಾರೆ ಅವರಿಗೆ ಖಂಡಿತವಾಗಿಯೂ ಇದರ ಫಲ ಖಂಡಿತವಾಗಿಯೂ ಸಿಗ್ತದೆ. ನೋಡಿ, ಕೆಲವರು, ನಾನು ಈ ಮುಖಾಂತರ ಒಂದು ಹೇಳಿಕೆ ಬಯಸ್ತೇನೆ, ಫೇಕ್ ಮಾಡಿ ಅದರ ಬಗ್ಗೆ ಮಾತಾಡೋಣ. ಫೇಕ್ ಮಾಡಿದ್ದಾರೆ, ಹಾಗಾಗಿ ಕನ್ಫ್ಯೂಷನ್ಸ್ ಅದರ ಬಗ್ಗೆ ನಾನು ಮಾತಾಡ್ತೇನೆ ಡೀಟೇಲ್ ಆಗಿ. ವೈ ಅನ್ನೋದು ಬಿಫೋರ್ ದಟ್ ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರಿಲ್ಲಿಂದ ಮೇಡಮ್? ಸರ್, ಗೀತಾ ಅಂತ ಸರ್, ಚಾಮರಾಜನಗರದಿಂದ. ರಾಜಾಜಿನಗರದಿಂದ ಗೀತಾ ಅವರು. ನಮಸ್ತೆ ಗೀತಾ ಅವರೇ, ಮಾತಾಡಿ ಮೇಡಮ್. ಚಾಮರಾಜನಗರ? ಹೌದು ಸರ್. ಎಸ್ ಮೇಡಮ್, ನಮಸ್ತೆ. ನಮಸ್ತೆ ಗೀತಾ ಮೇಡಮ್, ಮಾತಾಡಿ ಮೇಡಮ್. ಸರ್, ನಮಗೂ ಅದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಸರ್, ಚೆಕ್ ಮಾಡಿಸಿ ಇವತ್ತು ಹೋಗಿ. ಅದಕ್ಕೆ ಕಾಲ್ ಮಾಡಿದ್ದು ಸರ್, ಏನಾಗಿದೆ ಅಂತ.
ಇಲ್ಲ ಅದೇ ನಾವು ಹೇಳಿದಲ್ಲ ಮೇಡಮ್, ದಯವಿಟ್ಟು ಒಂದು ಅಲ್ಲ, ನಿಮ್ಗೆ ಇದ್ದೀರಾ ಮೇಡಮ್? ಹಾ ಸರ್, ಹೇಳಿ ಸರ್. ನಿಮ್ಗೆ ಮೆಸೇಜ್ ಬಂದಿದೆಯಾ ನಿಮ್ಗೆ? ಸರ್ ನಿಮ್ಗೆ ಮೆಸೇಜ್ ಬರುತ್ತೆ ಅಲ್ಲ, ಒಂದು ತಾವು ಅರ್ಹರಿದ್ದೀರಿ ಈ ಯೋಜನೆಗೆ ಅನ್ನೋದು, ಅದು ಬಂದಿದಾ? ಹಾ ಬಂದಿದೆ ಸರ್. Okay. ಅದು ಇದೆಲ್ಲ ತಗೊಂಡ್ ಬಂದು ಇಟ್ಟಿದ್ದೀನಿ ಸರ್. ಹಾ ಮತ್ತೆ ಫೋನ್ ಅಲ್ಲಿ ಚೆಕ್ ಮಾಡಿದಾಗ ನಮ್ಮ ಹೆಸರು ಇದೆ ಸರ್, ಆದ್ರೆ ಅಮೌಂಟ್ ಬಂದಿಲ್ಲ. ಓಕೆ, ಅಮೌಂಟ್ ಬಂದಿಲ್ಲ, ಆದ್ರೆ ಮೆಸೇಜ್ ಎಲ್ಲ ಬಂದಿದೆ. ಮೆಸೇಜ್ ಏನು ಬಂದಿಲ್ಲ ಸರ್. ಅದ್ರ ಇದು ಪಂಚಾಯತ್ ಇದರಿಂದ ನೋಡಿದ್ರೆ ನಮ್ದು ಲೀಸ್ಟ್ ಅಲ್ಲಿ ಬರುತ್ತಲ್ಲ ಸರ್ ಹೆಸರುಗಳು, ಹಾ 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 ಆ ರೀತಿ ಇದೆ ಸರ್, ಬಂದಿದೆ. ಹಾ, ಅಲ್ಲಿ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ, ಹೌದು ಸರ್. ಆದ್ರೆ ಹಣ ಬಂದಿಲ್ಲ ಅಕೌಂಟ್ಗೆ. ಬರುತ್ತೆ. ಹೌದು ಸರ್. ಓಕೆ, ಇವತ್ತು ಹೋಗಿ ನೋಡಿದಿರಿ ತಾವು? ಹೋಗಿದ್ದೆ ಸರ್. ಲಿಸ್ಟ್ ಅಲ್ಲಿ ಯಾವಾಗ 3 ಗಂಟೆಲಿ ಹೋಗಿ ಚೆಕ್ ಮಾಡಿಸ್ಕೊ ಬಂದೆ ಸರ್. ಓಕೆ ಓಕೆ ಓಕೆ, ಸರಿ ಮೇಡಮ್, ಸರಿ, ಓಕೆ, ಥ್ಯಾಂಕ್ ಯು. ಆಗತ್ತೆ ಮೇಡಮ್, ಏನು ವರಿ ಮಾಡಬೇಡಿ. ಯಾಕೆ ಎಷ್ಟು ಕನ್ಫ್ಯೂಷನ್ಸ್ ಯಾಕಿದೆಲ್ಲ? ಅಲ್ಲ, ನಾನು ಅದೇ ಹೇಳಿದಲ್ಲ ನೋಡಿ, ಸ್ಟಾರ್ಟಿಂಗ್ ಅಂತ ಹೇಳುವಾಗ ಸ್ವಲ್ಪ ಗೊಂದಲಗಳು ಇದ್ದೇ ಇರ್ತದೆ. ಯಾಕಂದ್ರೆ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಏನಂತಾರೆ, ಖಂಡಿತವಾಗಿಯೂ ಯಾರು ಇದರ ಒಂದು ಫಲಾನುಭವಿಗಳಿದ್ದಾರೆ ಅವರಿಗೇನೆ ಹೋಗ್ಬೇಕು ಅಂತೇಳಿ. ಒಂದು ಸಣ್ಣ ಪುಟ್ಟ ಡೌಟ್ಸ್ ಇದ್ರೂ ಕೂಡ ನಾವು ಅದನ್ನು ಹಿಡಿದಿಡ್ತಿದ್ದೇವೆ ಈಗದ ಮಟ್ಟಿಗೆ. ಎಲ್ಲ ಒಂದು ಸಣ್ಣ ಪುಟ್ಟ ಹೇಳ್ತಿದ್ದೆ, ಇಲ್ಲ ಇಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಡೌಟ್ಸ್ ಬಂದ್ರು ನಾವು ಅದನ್ನು ಹಿಡಿದಿಡ್ತಿದ್ದೇವೆ. ಸೊ ಆಗಿರುವಾಗ ನಾನದೇ ಫಸ್ಟಿಗೆ ಹೇಳಿದೆ ನಾನು ನಿಮ್ಗೆ, ನೋಡಿ, ಯಾವುದೇ ಒಂದು ಯೋಜನೆ ಶುರು ಮಾಡುವಾಗ ನಾವು ಒಂದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ನಾನು ಮತ್ತು ಕೂಡ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮೇ ಬಿ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೇವೆ. ಅಲ್ಲ, ನಂಗೆ ಜನರಿಗೆ ಕ್ಲಾರಿಟಿ ಕೊಡ್ಬೇಕು ಮೇಡಮ್. ನಿಮ್ಮಲ್ಲಿ ಬೇರೆಯವರಿಗೆ ಹೆಸರು ಬಂದಿದೆಯಲ್ಲ, ಬೇರೆಯವರಿಗೆ ಬಂದಿದ್ಯಾ 2,000 ರೂಪಾಯಿ? ಹಾ ಬಂದಿದೆ ಸರ್, ತುಂಬಾ ಜನಕ್ಕೆ ಬಂದಿದೆ ಸರ್ ನಮ್ಮ ಗ್ರಾಮದಲ್ಲೂ. ತಮ್ಮ ಗ್ರಾಮದಲ್ಲಿ ತುಂಬಾ ಜನರಿಗೆ ಬಂದಿದೆ. ಈಗ ನೀವು ಲಿಸ್ಟ್ ಹೇಳಿದ್ರಲ್ಲ, ಆ ಲಿಸ್ಟ್ ಅಲ್ಲಿ ಹೆಸರಿದೆ, ನಿಮ್ಮ ಹೆಸರಿದೆ, ಆದ್ರೆ ನಿಮ್ಗೆ ಬಂದಿಲ್ಲ, ಬೇರೆಯವ್ರಿಗೆ ಬಂದಿದ್ಯಾ? ಅಲ್ಲ, ನಂಬರ್ ಲಿಸ್ಟ್ ಅಲ್ಲಿ ಅದು ಒಂದ್ 4-5 ಜನ ನೋಡಿಲ್ಲ ಸರ್, ಕೇಳಿಲ್ಲ, ಬೇರೆಯವ್ರು ಬಂದಿದೆ. ಇತರರಿಗೆ ಬಂದಿದೆ, ನಿಮ್ಗೆ ಬಂದಿಲ್ಲ ಅಲ್ವಾ? ಹೌದು ಸರ್. ಓಕೆ ಓಕೆ, ಸರಿ ಮೇಡಮ್, ಸರಿ, ನೋಡ್ತೇನೆ, ಮಾತಾಡುವ. ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ವಿಜಯ್ ಕುಮಾರ್ ಅಂತ ಹೇಳಿ ಸರ್, ವಿಜಯಪುರದಿಂದ ಮಾತಾಡೋದು. ವಿಜಯಪುರದಿಂದ ವಿಜಯ್ ಕುಮಾರ್, ನಮಸ್ತೆ ಸರ್, ಮಾತಾಡಿ ಸರ್. ಸರ್ ನಮ್ದು ಅಪ್ಲಿಕೇಶನ್ ಹಾಕಿದ್ಬಿಟ್ಟು 21/7/2023 ಜುಲೈ 21 ಹಾಕಿದ್ದೀವಿ. ಬಟ್ ನಮ್ಗೆ ಆಧಾರ್ ಸೀಡಿಂಗ್ ಗೊತ್ತಿರಲಿಲ್ಲ. ನಾನು 8ನೇ ತಾರೀಕು ಆಗಸ್ಟ್ಗೆ ಮಾಡಿದ್ದೀನಿ ಆಧಾರ್ ಸೀಡಿಂಗ್ ಮ್ಯಾಪಿಂಗ್. ಅದು ಅವಾಗ 8ಕ್ಕೆ ಅದು ಸಕ್ಸಸ್ ಆಗಿದೆ, ಆಧಾರ್ ಸೀಡಿಂಗ್ ಆಗಿದೆ. ಬಟ್ ದುಡ್ಡು ಹಾಕಿದ್ದು ಅವರು 30/8/2023 ಹಾಕಿದ್ದಾರೆ. ಆದ್ರೆ ಸರ್, ಬಟ್ ನಮ್ಗೆ 2 ಮೆಸೇಜ್ ಬಂದಿದೆ. ಅಪ್ಲಿಕೇಶನ್ ಹಾಕಿದ್ದು ಮೆಸೇಜ್ ಬಂದಿದೆ, 2,000 ಜಮಾ ಮಾಡಲಾಗುವುದು ಅಂತ 2 ಮೆಸೇಜ್ ಬಂದಿದೆ. ಬಟ್ ಇವಾಗ ಸೆಪ್ಟೆಂಬರ್ ಮುಗಿತಾ ಬಂತು ಸರ್, ಹಣ ಬಂದಿಲ್ಲ. ಆದ್ರೂ ಕೂಡ ನನ್ಗೆ ಇದಾಗಿಲ್ಲ. ನಾನು ಅಪ್ಲಿಕೇಶನ್ ಹಾಕಿದ್ಮೇಲೆ ಆಧಾರ್ ಸೀಡಿಂಗ್ ಮಾಡಿದ್ದು, ನನ್ಗೆ ಗೊತ್ತಿರಲಿಲ್ಲ ಆಧಾರ್ ಸೀಡಿಂಗ್ ಇದು. ಒಂದ್ ವಾರ ಆದ್ಮೇಲೆ ನಾನು ಮಾಡಿದ್ದು. ಬಟ್ 2 ತಿಂಗಳು ಆಗ್ತಾ ಬಂತು. ಬಟ್ ನಾನು ಗ್ರಾಮದಲ್ಲಿ ಹೋಗಿ ಚೆಕ್ ಮಾಡಿದೆ. ಚೆಕ್ ಮಾಡಿದಾಗ ಅಲ್ಲಿ ಏನ್ ತೋರಿಸ್ತು ಅಂತಂದ್ರೆ, ಇವರ ಆಧಾರ್ ಕಾರ್ಡ್ ನಾಟ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತಾ ಇದೆ. ನಾನು ಲಾಸ್ಟ್ ವೀಕ್ ಚೆಕ್ ಮಾಡಿದ್ದೆ ಅದು. ಇಲ್ಲ, ಅದನ್ನ ಹೇಳಿದಲ್ಲ, ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ನೋಡಿ. ನಿಮ್ ವಿಜಯಪುರದಿಂದ ಕಾಲ್ ಮಾಡಿದ್ರೆ ನೋಡಿ, ಅಲ್ಲಿ ನಡೆದಂತ ಒಂದು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರಿ, ಕೆಲವೊಂದೊಂದು ಕಡೆಯಲ್ಲಿ ಈ ಇದೆಯಲ್ಲ ಸೇವಾ ಕೇಂದ್ರ, ಅಲ್ಲಿ ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ಅಲ್ಲಿ ದುಡ್ಡು ತಕೊಂಡು ಕೆಲವರು ಮಾಡಿದಂತ ನಿದರ್ಶನಗಳು ನಮ್ಮ ಗಮನಕ್ಕೆ ಬಂದಿತ್ತು. ಅದು ಅವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ರ ಬಗ್ಗೆ ಎಲ್ಲ ಆಕ್ಷನ್ ತಗೊಳ್ತೇವೆ ಅಂತ ಹೇಳಿದ್ರು. ಅಲ್ಲಿ ಏನಕ್ಕಿತ್ತು ಗೊತ್ತಾ, ಕೆಲವರ ಹತ್ರ 1,000 2,000 ಹಾಗೆಲ್ಲ ದುಡ್ಡು ತಕೊಂಡಿದ್ದಾರೆ. ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದರೆ, ಏನೋ ಒಂದು ಕಾಟಾಚಾರಕ್ಕೆ ಒಂದು ಫಿಲ್ ಮಾಡಿಬಿಟ್ಟು ಆ ತರದ ಕೆಲವೊಂದೊಂದು ನಿದರ್ಶನಗಳು ನಡೆದಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಗಮನಕ್ಕೆ ಬಂದಿದೆ. ಅವರ ಮೇಲೆ ನಾವು ಆಕ್ಷನ್ ಕೂಡ ತಗೊಂಡಿದ್ದೇವೆ. ಸೊ ಬಹುಶಃ ಒಂದು ಮಿಸ್ಟೇಕ್ ಅವರಿಂದನೂ ಆಗಿದ್ದಿರಬಹುದು. ಯಾಕಂದ್ರೆ ಈ ಆಧಾರ್ ಕಾರ್ಡ್ ಎಂಟ್ರಿ ಮಾಡುವಾಗ ಸ್ವಲ್ಪ ಏನಾದ್ರೂ ಅವಸರಕ್ಕೆ ಏನೋ ಬಂದ್ರಲ್ಲಿ ಒಂದು ಕಾಟಾಚಾರಕ್ಕೆ ಮಾಡಿವಿ. ಯಾಕಂದ್ರೆ ಅದರಲ್ಲಿ ಎನ್ರೋಲ್ಮೆಂಟ್ ಮಾಡ್ಬೇಕು ಫಸ್ಟಿಗೆ, ನಾವು ಅದರಲ್ಲಿ ಇದ್ರದ್ದು ಹೋಟೆಲ್ ಅಂತದ್ದು ಕೆಲವು ತುಂಬಾ ವಿಚಾರಗಳು ನಡೆದಿವೆ. ನಮಗೆ ಮೊದಲನೇದಾಗಿ ಅದರದ್ದು ಗಮನ ಇರಲಿಲ್ಲ, ನಮ್ಗೆ ಹೀಗೆಲ್ಲ ಆಗಬಹುದು ಅಂತ ಹೇಳಿ ನಮ್ಗೆ ಒಂದಷ್ಟೊಂದು ಯಾಕಂದ್ರೆ ನಾವು ಎಲ್ಲರನ್ನು ಒಳ್ಳೆಯ ರೀತಿಯಲ್ಲಿ ನಂಬಿ, ಒಳ್ಳೆ ನಿಷ್ಠಾವಂತರು ಅಂತ ಹೇಳಿ ನಂಬಿ ಮಾಡಿದ್ದೇವೆ. ಅದೇ ಕೆಲವೊಂದು ಕಡೆ ನಡೆದಿದೆ, ಒಪ್ಕೊಳ್ಳೇಬೇಕಾಗ್ತದೆ. ಸೊ ಆದ್ರಿಂದ ಕೆಲವರಿಗೆ ತೊಂದರೆ ಆಗಿದೆ, ಒಂದು ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ ತೊಂದರೆ ಆಗಿದೆ. ಸೊ ಮುಂದಿನ ದಿನದಲ್ಲಿ ಈ ತರ ಯಾವುದೇ ರೀತಿಯ ಒಂದು ತೊಂದರೆಗಳು ಗೊಂದಲಗಳು ಆಗದ ಹಾಗೆ ಖಂಡಿತವಾಗಿಯೂ ನಾವು ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ. ಸರ್, ನಿಮ್ಗೆ ಮೆಸೇಜ್ ಬಂದಿದೆ ಅಲ್ಲ ಸರ್?
ಮೆಸೇಜ್ ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದು ಮೆಸೇಜ್ ಬಂದಿದೆ. ಮೆಸೇಜ್ ಬಂದಿದೆ, ಜಮಾ ಆಗಿ ದುಡ್ಡು ಜಮಾ ಮಾಡಲಾಗುವುದು ಅಂತ ಎರಡು ಬಂದಿದೆ. 2,000 ಜಮಾ ಮಾಡಲು ಬ್ಯಾಂಕ್ ಆಗಿರ್ತಿದೆ ಅಂತ ಬಂದಿದೆ. ಓಕೆ ಓಕೆ. ಆದ್ರೂ ಕೂಡ 2 ತಿಂಗಳಾಗ್ತಾ ಬಂತು ಸರ್ ಇವಾಗ. ಇಲ್ಲ, ಮತ್ತೆ ಇನ್ನೊಂದು ಹೇಳ್ತೀನಿ ಸರ್, ಇನ್ನೊಂದು ವಿಷಯ ಎಲ್ಲರ ಗಮನಕ್ಕೆ ದಯವಿಟ್ಟು. ಮೆಸೇಜ್ ಬರುತ್ತೆ, ಜಮಾ ಮಾಡಲಾಗುವುದು ಅಂತ ಹೇಳಿ ಮೆಸೇಜ್ ಬರುತ್ತೆ. ಮತ್ತೆ ಬ್ಯಾಂಕ್ ಅಕೌಂಟ್ಗೆ ಹೋಗಿ ನೋಡುವಾಗ ಬ್ಯಾಂಕ್ ಅಕೌಂಟ್ ಡೋರ್ಮೆಂಟ್ ಅಲ್ಲಿ ಇರ್ತದೆ. ಅಂದ್ರೆ ಅಕೌಂಟ್ ಓಪನ್ ಆಗಿರ್ತದೆ, ಒಂದು 2 ವರ್ಷದಿಂದ 3 ವರ್ಷದಿಂದ ಏನೋ ಯೂಸ್ ಮಾಡಿರೋದಿಲ್ಲ ಅವರು ಅಕೌಂಟ್. ಸೊ ಅಂತ ಅಕೌಂಟ್ ಗಳಿಗೆ ದುಡ್ಡು ಕಳಿಸಿದ್ರೆ ಅದು ರಿಟರ್ನ್ ಬರುತ್ತೆ, ಅದು ಆಕ್ಟಿವ್ ಅಕೌಂಟ್ ಇರಲ್ಲ. ಸೊ ಆದ್ರಿಂದ ದಯವಿಟ್ಟು ಅಂತ ಡೋರ್ಮೆಂಟ್ ಅಲ್ಲಿ ಇರುವಂತಹ ಅಕೌಂಟ್ ಅನ್ನು ದಯವಿಟ್ಟು ಹೋಗಿ ಬ್ಯಾಂಕಿಗೆ ಆಕ್ಟಿವೇಟ್ ಮಾಡಿಸಿ. ಇಲ್ಲ ಸರ್, ಗೌರ್ಮೆಂಟ್ ಅಕೌಂಟ್ ಎಲ್ಲ ಆಕ್ಟಿವ್ ಇದೆ, NPCI ಆಕ್ಟಿವ್ ಇದೆ, ಮತ್ತೆ ನಮ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ನೇಮ್ ಸೇಮ್ ಇದೆ. ಬಟ್ ನಾನು ಗ್ರಾಮದಲ್ಲಿ ಹೋಗಿ ಚೆಕ್ ಮಾಡಿದಾಗ ನಾಟ್ ಫಿಲ್ಲಿಂಗ್ ಅಂತ ಬರ್ತಾ ಇದೆ. ಮೋಸ್ಟ್ಲಿ DBT ಅಲ್ಲಿ ಅಪ್ಡೇಟ್ ಮಾಡಿಲ್ವು ಅಂತ ನನ್ಗೆ ಏನು ಡೌಟ್. DBT ಅಪ್ಡೇಟ್ ಆಗ್ತಾ ಇರ್ತಲ್ಲ ಅದು ಆಗಿಲ್ಲ ಅಂತ ನನ್ಗೇನು ಅನಿಸ್ತದೆ. ಅಂದ್ರೆ ಅಟ್ಲೀಸ್ಟ್ ರಿಜೆಕ್ಟ್ ಆದ್ರೂ ಮಾಡಿದ್ರೆ ನಮ್ಗೇನು ಪೊಸಿಷನ್ ಅಂದ್ರೆ, ನೀವು ರಿಜೆಕ್ಟ್ ಮಾಡಿದ್ರೆ ಈ ಮಂತ್ ಆದ್ರೂ ಮತ್ತೆ ಅಪ್ಲಿಕೇಶನ್ ಈ ಮಂತ್ ಆದ್ರೂ ಸಿಗುತ್ತೆ ಅಂತ ನಮ್ಗೆ. ಹಾಗೆ ಮುಂದೆ ಹೋಗ್ತಾ ಹೋದ್ರೆ ನಾಳೆ ನೀವು 3 ತಿಂಗಳಾದ್ಮೇಲೆ ರಿಜೆಕ್ಟ್ ಮಾಡಿದ್ರೆ 3 ತಿಂಗಳ ಹಣನೂ ಕೂಡ ಬರಲ್ವಲ್ಲ, ವೇಸ್ಟ್ ಅಲ್ವಾ? ಕರೆಕ್ಟ್ ನಿಜ. ಅಲ್ಲ ನೋಡಿ, ಇವಾಗ ಏನಾಗ್ತಂತ ಹೇಳಿದ್ರೆ ಈ ಯೋಜನೆ ನಿಮ್ದು ಅಪ್ಲೈ ಆಗಿದೆ ಅಂತ ಹೇಳಿ ಮೆಸೇಜ್ ಬಂದಾಗ ಒಂದು ಧೈರ್ಯ ಬಹುಶಃ ಬಂದಿದೆ ಸರ್. ಅದನ್ನು ಬಂದಿದೆ, ಮೆಸೇಜ್ ಜಮಾ ಮಾಡಲಾಗುವುದು ಅಂತ ಬಂದಿದೆ. ನಾನು ಮ್ಯಾಪಿಂಗ್ ಕೂಡ ಮಾಡಿಸಿದೀನಿ, ಆಕ್ಟಿವ್ ಅಲ್ಲಿ ಇದೆ. ಓಕೆ, ನೀವು ಅದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅದು DBT ಇದರಲ್ಲಿ ಕೂಡ ಚೆಕ್ ಮಾಡಿದ್ದೀರಾ? ಇದರದ್ದು DBT ಕರ್ನಾಟಕ ಅಂತ ಹೇಳಿ. ಹೌದು, ಓಕೆ ಸರಿ, ಬರುತ್ತೆ ಸರ್. ಹಾಗಿದ್ರೆ ಅಪ್ಡೇಟ್ ಆಗಿದ್ರೆ ಬರುತ್ತೆ ಸರ್. ಹಲವು ಎಷ್ಟೋ ಕೇಸಸ್ ಇದೆ, ಅವರಿಗೆ ಮೆಸೇಜ್ ಬಂದಿದೆ, ದುಡ್ಡು ಬಂದಿಲ್ಲ, ಬಟ್ ಅವರಿಗೆ ಅದು ಒಟ್ಟಿಗೆ ನೆಕ್ಸ್ಟ್ ಮಂತ್ ಗೆ ಆ ರೀತಿ ಹೇಳಿದ್ದಾರೆ. CM ಅವರೇ ಕೂಡ ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ ಅಂದ್ರೆ ಒಟ್ಟಿಗೆ ಹಾಕ್ತೀವಿ ಅನ್ನುವಂಥದ್ದು. 2,000 ರೂಪಾಯಿ ಇರ್ತದೆ, 4,000 ರೂಪಾಯಿಗಳು ಆಗುತ್ತೆ. ಎಸ್, ಎನಿವೆ, ಥ್ಯಾಂಕ್ ಯು ಸರ್. ಹೇಳಿ ಏನ್ ಸರ್? ಸೆಪ್ಟೆಂಬರ್ 30 ನಾವು ವೇಟ್ ಮಾಡುವ ಹೇಗೆ ಅಂತ. ಮಾಡ್ಬೋದು ಸರ್. ನಾವು ಸರ್ ದಯವಿಟ್ಟು ನಮಗೆ ಡೌಟ್ ಏನಿದೆ ಅಂತಂದ್ರೆ ಯಾವ ಆಫೀಸ್ಗಳು ನಾವು ಚೆಕ್ ಮಾಡ್ಬೇಕು, ಏನ್ ಚೆಕ್ ಮಾಡ್ಬೇಕು ಅಂತ ಮಾಹಿತಿನೇ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ಹಾಕ್ತೀವಿ ಸರ್, ಪ್ಲೇ ಮಾಡ್ತೀವಿ. ಏನು ಚೆಕ್ ಮಾಡ್ಬೇಕು ಹೇಗೆ ಅಂತ ಹೇಳಿ ನಾವು ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಪ್ಲೇ ಮಾಡ್ತೀವಿ ಸರ್. ಖಂಡಿತ ಸರ್. ಮತ್ತೆ ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ, ದಯವಿಟ್ಟು ಇನ್ನೂ ಒಂದು ತಿಂಗಳು 2 ತಿಂಗಳು ಏನೋ ಡಿಲೇ ಆಗಬಹುದು. ಆದರೂ ಕೂಡ ಕಷ್ಟ ಸರ್. ನಾವು ಆದಷ್ಟು ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಹೇಳಿದಾಗ ಮಾತು ಕೊಟ್ಟಾಗ ಸ್ವಲ್ಪ ಖಂಡಿತ ಅದಕ್ಕೋಸ್ಕರ ನಾನು ಯಾಕಂತ ಹೇಳಿದ್ರೆ ನೋಡಿ ನಿತಿನ್ ಅವರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಅಂತ ಬಂದಾಗ 2 ತಿಂಗಳು ಕಾಯುವಂತಹ ಪರಿಸ್ಥಿತಿ ಬೇಡ ಜನರಿಗೆ. ಯಾಕಂದ್ರೆ ಖಂಡಿತ ನಾವು ಆದಷ್ಟು ಬೇಗನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂತ ಹೇಳಿ ನೋಡಿ, ಈಗ ದಿನ ಹೋಗ್ತಿದ್ದಾಗೆ ನಮ್ಗೆ ಹೊಸ ಟೆಕ್ನಿಕಲ್ ಇಶ್ಯೂಸ್ ಅಥವಾ ನಮ್ಮ ಕೆಲವೊಂದೊಂದು ಮ್ಯಾನ್ ಮೇಡ್ ಎರರ್ಸ್ ನಮ್ಗೆ ಎದ್ದು ಕಾಣ್ತಾ ಇದೆ. ಹಾಗಿರುವಾಗ ಇದು ಹೊಸ ಯೋಜನೆ, ದೇಶದಲ್ಲಿ ಹೊಸ ಯೋಜನೆ ಆಗಿರುವಾಗ ಇಲ್ಲಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಇವಾಗ ನಾವು ಏನ್ ಮಾಡ್ತಿದ್ದೇವೆ ನೋಡಿ, ಇದರ ಎಲ್ಲ ಏನು ಎರರ್ಸ್ ಆಗಿದೆ, ಇಂಥ ಎರರ್ಸ್ ಇನ್ನು ಬೇರೆ ರಾಜ್ಯಗಳಲ್ಲಿ ಆಗುವುದಿಲ್ಲ. ಇಲ್ಲಿ ನಮ್ಮದೊಂದು ಪಾಠ ಈಗ. ಆದ್ರೆ ಸರಿ, ತಾವುಗಳು ಯೋಚನೆಯನ್ನ ಜಾರಿ ಮಾಡಿದೀವಿ ಅಂತ ಬಂದಾಗಿದ್ರೆ ಸಾಧಕ ಬಾಧಕಗಳನ್ನ ಮೊದಲು ನೋಡ್ಬೇಕಾಗಿತ್ತು. ಈಗ ನಾನು ಸಜೆಷನ್ ಕೊಡಬಲ್ಲೆ, ಅಪ್ಲಿಕೇಶನ್ ಅಲ್ಲಿ ನೀವು ಆಧಾರ್ ಶೀಟಿಂಗ್ ಇದೆಯಲ್ಲ, ಅದೊಂದು ಕಾಲಮ್ ಕೊಡಿ. ಶೀಟಿಂಗ್ ಇದ್ರೆ ಮಾತ್ರ ಅಪ್ಲಿಕೇಶನ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ ಹಾಕೊಡಿ. ಯಾಕಂದ್ರೆ ಕಾಲಮ್ NTPI ಮ್ಯಾಪಿಂಗ್ ಮಾಡ್ತೀವಿ ಅಂತಕ್ಕಂಥದ್ದು. ಹೌದಲ್ಲ, ಇದು ನನ್ನೊಂದು ಸಜೆಷನ್ ಅಷ್ಟೇ. ಖಂಡಿತ ಸರ್, ಖಂಡಿತ ಇದನ್ನು ನಾವು ನೋಟ್ ಮಾಡ್ಕೊಳ್ತೇವೆ ಸರ್. ಖಂಡಿತ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ವಾಮಂಜೂರ್ದು ಸುಜಾತ. ನಮಸ್ತೆ ಮೇಡಮ್, ಬರ್ಲಿಲ್ಲ ಸರ್. ಬರ್ಲಿಲ್ಲ ತಮಗೂ ಕೂಡ ಅಲ್ವಾ? ಬರ್ಲಿಲ್ಲ, ಯಾಕಂದ್ರೆ ಅಕ್ಕಿದ್ದು ಹಣ ಹಾಕಿದ್ದಾರೆ. ಹಾಕಿದಾರಾ? ಹೌದು, ಇದು ಬರ್ಲಿಲ್ಲ. ಇಲ್ಲ, ಬರುತ್ತೆ ಮೇಡಮ್. ಅಕ್ಕಿದು ಹಣ ಬಂದ್ರೆ ಇದು ಹಣ ಬರುತ್ತೆ, ಅದೇ ಅಕೌಂಟಿಗೆ ಬರುತ್ತೆ. ಅದೇ ನಂಬರ್ ಅಲ್ಲ, ಹೌದೌದು. ನೀವು ಮನೆ ಯಜಮಾನಿ, ನಾನು ಅದನ್ನ ಮನೆ ಯಜಮಾನಿ ನೀವೇ ಅಲ್ವಾ? ಓಕೆ, ಅದು ಅಕ್ಕಿದು ಹಣ ಬಂದಿದೆ, ಅದು ಇದು ಬರ್ಲಿಲ್ಲ. 2-3 ಸಲ ಹೋಗಿದೆ, ಬರ್ಲಿಲ್ಲ ಅಂತ ಹೇಳಿದ್ದಾರೆ. ಅಕ್ಕಿದು ಎಷ್ಟು ತಿಂಗಳಿದು ಬಂದಿದೆ? 340 ರೂಪಾಯಿ ಇಬ್ಬರದ್ದು ಅಕ್ಕಿದ್ದು. ಹೌದು, ಅಕ್ಕಿದು ಒಂದೇ ಸಲ ಬಂದಿದ್ಯಾ? ಒಂದೇ ಸಲ ಬಂದಿದೆ, ಆಮೇಲೆ ಬರ್ಲಿಲ್ಲ. ಮತ್ತೆ ಬರ್ಲಿಲ್ಲ? ಇಲ್ಲ, ಬರ್ಲಿಲ್ಲ. ಓಕೆ, ಕೆಲ ಜನಕ್ಕೆ ಬರ್ಲಿಲ್ಲ, ಕೆಲ ಜನಕ್ಕೆ 2,000, ಕೆಲ ಜನ ತುಂಬಾ ಜನಕ್ಕೆ ಬಂದಿದೆ. 2,000 ರೂಪಾಯಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನರಿಗೆ ಬಂದಿದೆ. ಓಕೆ, ಬರ್ಲಿಲ್ಲ. ಎಸ್ ಮೇಡಮ್. ಓಕೆ, ಅದೇ ಇರುವಾಗ ಅಕ್ಕಿದು ಬರೋ ದಿವಸ ಬರ್ಲೇಬೇಕಲ್ಲ ಸರ್?
ಓಕೆ ಓಕೆ. ಅಲ್ಲೇ ಈಗ ಕೆಲವರಿಗೆ ಬಂದಿದೆ, ನಿಮ್ಗೆ ಬಂದಿಲ್ಲ. ಆದ್ರೆ ನಿಮ್ಗೆ ಮೆಸೇಜ್ ಬಂದಿದ್ಯಾ ನಿಮ್ಮ ಯೋಜನೆ ಅರ್ಹರಾಗಿದ್ದೀರಾ? ಮೆಸೇಜ್ ಎಲ್ಲ ಬಂದಿದೆ ಅಲ್ವಾ? ಓಕೆ ಓಕೆ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಬ್ಯಾಂಕಿಗೂ ಕೂಡ ಒಂದು ಲಿಮಿಟ್ ಇರುತ್ತೆ. ಈಗ ನ್ಯಾಷನಲ್ ಪೇ ಕಮಿಷನ್ ಆಫ್ ಇಂಡಿಯಾ ಅವರಿಗೂ ಕೂಡ ಒಂದು ಸಲ ಟ್ರಾನ್ಸ್ಫರ್ ಮಾಡುವಾಗ, ದುಡ್ಡು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಹ ಅವರಿಗೆ ಒಂದು ಲಿಮಿಟ್ ಇರುತ್ತೆ. ಸೊ ನಮ್ದು ಇವಾಗ ಏನಾಗುತ್ತೆ, ಇದು 1,000 ಕೋಟಿ ಮೇಲಿನ ಯೋಜನೆಗಳು ಇದೆಲ್ಲ. ಸೊ ಒಂದೇ ಸಲ ಎಲ್ಲ ಅಕೌಂಟಿಗೂ ದುಡ್ಡು ಕಳಿಸ್ಲಿಕ್ಕೆಲ್ಲ ಸ್ವಲ್ಪ ಅನಾನುಕೂಲ ಆಗ್ತದೆ. ಸೊ ಹಾಗಿರುವಾಗ ಈಗ ನಾವು ಮೊದಲಿಗೆ ನಾವು ಎಂತ ಯೋಜನೆ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರತಿ ತಿಂಗಳು 5 ಅಥವಾ 6 ತಾರೀಕಿಗೆ ನಾವು ಇದು ಮಾಡುದು ಅಂತ ಹೇಳಿ, ಅಂದ್ರೆ ಅಕೌಂಟಿಗೆ ಡೆಬಿಟ್ ಮಾಡಿಸುದು ಅಂತ ಹೇಳಿ ಆ ರೀತಿ ಪ್ಲಾನ್ ಹಾಕಿದ್ದೇವೆ ನಾವು ಯೋಜನೆ. ಬಟ್ ಮುಂದಿನ ದಿನಗಳಲ್ಲಿ ನಾವು ಇವಾಗ 5-6 ಮಾತ್ರ ಅಲ್ಲ, ಇನ್ನೊಂದು ಪೊಟೆನ್ಶಿಯಲ್ 3-4 ದಿನಗಳಲ್ಲಿ, ಅಂದ್ರೆ ಈಗ 5, 6, 7, 8 ಆ ತರ ಒಂದು 4-5 ದಿನದಲ್ಲಿ ಸ್ಲಾಟ್ ಆಗಿ ದುಡ್ಡು ಡೆಬಿಟ್ ಮಾಡುವಂತಹ ಒಂದು ಹೊಸ ಯೋಜನೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕಾದಿತ್ತು ನಮಗೆ. ಯಾಕಂತೇಳಿ ಒಂದು ಸಾಧ್ಯ ಇಲ್ಲ ಒಂದೇ ಸಲ ಮಾಡ್ಲಿಕ್ಕೆ. ಓಕೆ, ಒಂದೇ ಸಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್ 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 ಮೇಡಮ್, ಥ್ಯಾಂಕ್ ಯು. ಬರ್ತದೆ ಮೇಡಮ್, ತಮ್ಗೆ ಪಕ್ಕಾ ಬರುತ್ತೆ. ಯಾಕಂದ್ರೆ ಮೆಸೇಜ್ ಕೂಡ ಬಂದಿದೆ ಅಂತ ಹೇಳ್ತೀರಿ, ಜೊತೆಗೆ ತಮ್ಗೆ ಅಕ್ಕಿಯ ಹಣ ಕೂಡ ಬಂದಿದೆ ಅಂತ ಬಂದಾಗ, ಅನ್ನಭಾಗ್ಯದ ಹಣ ಬಂದಿದೆ ಅಂತ ಬಂದಾಗ, ಎಸ್ ಈ ಹಣ ಬಂದೇ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ, ಜೊತೆಗೆ ಆ ನಂಬಿಕೆ ಇರ್ಲಿ. ಅಟ್ ದ ಸೇಮ್ ಟೈಮ್ ಸರ್ಕಾರ ಸದ್ಯದಲ್ಲೇ ಮಹಿಳೆಯರಿಗೆ, ಈ ಗೃಹಲಕ್ಷ್ಮಿಗೋಸ್ಕರ ಅರ್ಜಿ ಹಾಕಿದಂತಹ ಕೆಲವು ಮಹಿಳೆಯರಿಗೆ ಒಂದು ಶಾಕ್ ಅನ್ನ ಕೊಡ್ತಾ ಇದೆ. ಯಾವ ಶಾಕ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ, ತಮ್ಮ ಅರ್ಜಿಯು ಕೂಡ, ತಾವು ಹಾಕಿರುವಂತಹ ಅರ್ಜಿಯು ಕೂಡ ತಿರಸ್ಕಾರ ಆಗಬಹುದು. ತಮ್ಮ ಅರ್ಜಿಯನ್ನು ಕೂಡ ಸರ್ಕಾರ ರಿಜೆಕ್ಟ್ ಮಾಡಬಹುದು. ಯಾಕೆ, ಏನ್ ಕಾರಣ, ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಗೃಹಲಕ್ಷ್ಮಿ ಆಕಾಂಕ್ಷಿಗಳಿಗೆ ಶಾಕ್ ನೀಡಿದ ಸರ್ಕಾರ. ನಿಮ್ಮ ಅರ್ಜಿಯು ತಿರಸ್ಕೃತವಾಗಿರಬಹುದು, ಚೆಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಮೂಲಕ ಕರ್ನಾಟಕ ಹಲವಾರು ಅರ್ಹ ಫಲಾನುಭವಿಗಳು ತಿಂಗಳಿಗೆ 2,000 ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇನ್ನೂ ಕೆಲವರು ತಾಂತ್ರಿಕ ಹಾಗೂ ಇನ್ನಿತರೆ ಸಮಸ್ಯೆಗಳಿಂದ ಈ ಹಣ ಪಡೆದುಕೊಳ್ಳಲು ಸಾಧ್ಯ ಆಗಿರಲಿಲ್ಲ. ಈ ಕಾರಣಕ್ಕೆ ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಈಗ ಸರ್ಕಾರ ಮತ್ತೆ ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಗೃಹಲಕ್ಷ್ಮಿ ಹಣ ಪಡೆದುಕೊಳ್ಳಲು ಹಾಗೂ ಸರ್ಕಾರದ ಇತರೆ ಪ್ರಯೋಜನಗಳನ್ನು ಪಡೆಯಲು ಮನವಿ ಸಲ್ಲಿಸಿದ ಅದೆಷ್ಟೋ ಎಪಿಎಲ್ ಕಾರ್ಡ್ದಾರರ ಅರ್ಜಿಗಳು ತಿರಸ್ಕಾರವಾಗಿವೆ. ಈ ಮೂಲಕ ಇವರಿಗೆಲ್ಲ ಸರ್ಕಾರ ಶಾಕ್ ನೀಡಿದೆ. ಹಾಗಿದ್ರೆ ಯಾವ ಕಾರಣಕ್ಕೆ ಅರ್ಜಿಗಳು ತಿರಸ್ಕಾರ ಆಗಿವೆ, ಸ್ವೀಕಾರ ಮಾಡಿದ ಅರ್ಜಿಯ ಸ್ಥಿತಿಯಲ್ಲಿ ಪರಿಶೀಲನೆ ಮಾಡೋದು ಹೇಗೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ತಿರಸ್ಕೃತಗೊಂಡ ಎಪಿಎಲ್ ಕಾರ್ಡ್ದಾರರ ಅರ್ಜಿ. ಮೊದಲೇ ತಿಳಿಸಿದಂತೆ ಆರಂಭದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಸ್ವೀಕಾರ ಮಾಡಿಲ್ಲವೋ ಅವರು ಮತ್ತೊಮ್ಮೆ ತಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಿಕೊಳ್ಳುವ ಮೂಲಕ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಮಾಹಿತಿ ನೀಡಲಾಗಿತ್ತು. ಅದರಂತೆ ಹಲವಾರು ಜನರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಈಗ ಕಳೆದ 14 ದಿನದಲ್ಲಿ 53,000 ಅರ್ಜಿ ತಿದ್ದುಪಡಿಗೆ ಸಲ್ಲಿಕೆ ಮಾಡಲಾಗಿದ್ದು, ಈ ಹಿಂದೆಯೇ ಸಲ್ಲಿಕೆ ಮಾಡಲಾದ 3,18,000 ಅರ್ಜಿಗಳು ಸೇರಿದಂತೆ ಒಟ್ಟು 3,71,000 ಕಾರ್ಡ್ದಾರರು ತಿದ್ದುಪಡಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ಸಲ್ಲಿಕೆ ಮಾಡಿದ ಜನರಲ್ಲಿ ಬಹುಪಾಲು ಎಪಿಎಲ್ ಕಾರ್ಡ್ ಹೊಂದಿರುವವರೇ ಆಗಿದ್ದಾರೆ. ಅಂದರೆ 70ರಷ್ಟು ಎಪಿಎಲ್ ಕಾರ್ಡ್ದಾರರಿದ್ದಾರೆ. ರಾಜ್ಯದಲ್ಲಿ ಒಟ್ಟಾರೆ 24 ಲಕ್ಷ ಎಪಿಎಲ್ ಕಾರ್ಡ್ದಾರರಿದ್ದು, ಈ ನಡುವೆ 1,15,000 ಅರ್ಜಿಗಳಿಗೆ ಆಹಾರ ಇಲಾಖೆ ಸಮ್ಮತಿ ನೀಡಿದ್ರೆ, ಇನ್ನುಳಿದ ಅಂದ್ರೆ 93,000 ಅರ್ಜಿದಾರರ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಅರ್ಜಿ ತಿರಸ್ಕಾರ ಆಗಲು ಇವೇ ಕಾರಣ. ಗೃಹಲಕ್ಷ್ಮಿ ಹಣ ಪಡೆಯುವ ಉದ್ದೇಶದಿಂದ ಕೆಲವು ಜನರು ಅನ್ಯ ಮಾರ್ಗಗಳನ್ನು ಅನುಸರಿಸಿದ್ದಾರೆ. ಅಂದರೆ ಸಂಬಂಧವೇ ಇಲ್ಲದವರ ಹೆಸರನ್ನ ಸೇರ್ಪಡೆ ಮಾಡಲು ಅರ್ಜಿ ಸಲ್ಲಿಕೆ ಮಾಡಿರುವುದು, ಒಂದೇ ಮನೆಯಲ್ಲಿದ್ದರೂ ಸಹ ಅತ್ತೆ ಸೊಸೆ ಇಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯಲು ಪ್ರತ್ಯೇಕ ಅರ್ಜಿ ಸಲ್ಲಿಕೆ ಮಾಡಿರುವುದು, ಸರ್ಕಾರಿ ಕೆಲಸದಲ್ಲಿದ್ದವರು ಅರ್ಜಿ ಸಲ್ಲಿಕೆ ಮಾಡಿರುವುದು, ನಕಲಿ ವಿಳಾಸಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿರುವುದು ಈ ವೇಳೆ ಕಂಡುಬಂದಿದೆ. ಇನ್ನುಳಿದಂತೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಟ್ಟಾರೆ 1.13 ಕೋಟಿ ಅರ್ಜಿಗಳು ಸ್ವೀಕಾರ ಆಗಿದ್ದು, ಇಷ್ಟು ಜನರಲ್ಲಿ ಇದೀಗ 82 ಲಕ್ಷ ಅರ್ಜಿದಾರರಿಗೆ ಮಾತ್ರ ಹಣ ವರ್ಗಾವಣೆ ಆಗಿದೆ. ಇನ್ನುಳಿದ ಅರ್ಹ ಫಲಾನುಭವಿಗಳಿಗೂ ಸಹ ಹಣ ಪಾವತಿ ಮಾಡಲಾಗಿತ್ತು. ಆದರೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಸರ್ಕಾರ ತಿಳಿಸಿದೆ. ಜೊತೆಗೆ ಈ ಸಂಬಂಧ ಕೆಲವು ತಾಂತ್ರಿಕ ಹಾಗೂ ತಿದ್ದುಪಡಿ ದೋಷಗಳನ್ನು ಉಲ್ಲೇಖಿಸಿದೆ. ತಿರಸ್ಕೃತರ ಹೆಸರು ಚೆಕ್ ಮಾಡುವುದು ಹೇಗೆ? ಮೊದಲು ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕರ್ನಾಟಕ ಸರ್ಕಾರ ಅಧಿಕೃತ ಸೈಟ್ಗೆ ಭೇಟಿ ನೀಡಬೇಕು. ಇದಕ್ಕಾಗಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು. ನಂತರದಲ್ಲಿ ಈ ಸೇವೆಗಳು ಎಂಬ ಆಯ್ಕೆ ಕಾಣಿಸಿಕೊಳ್ಳುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿ. ಬಳಿಕ ಈ ಪಡಿತರ ಚೀಟಿ ವಿಭಾಗ ಕಾಣಿಸಿಕೊಳ್ಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ತಿಳಿಸಿದ ಕೆಲಸ ಮಾಡಿದ ನಂತರ ಮತ್ತೆ ಹಲವಾರು ಆಯ್ಕೆಗಳು ಕಾಣಿಸಿಕೊಳ್ಳುತ್ತೆ. ಅಲ್ಲಿ ರದ್ದುಗೊಳಿಸಲಾದ ಅಥವಾ ತಡೆಹಿಡಿಯಲಾದ ಪಟ್ಟಿ ಎಂಬ ಆಯ್ಕೆ ಕಾಣಿಸಿಕೊಳ್ಳಲಿದ್ದು, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರದಲ್ಲಿ ನೀವು ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿ.
ನಂತರ ತಾಲೂಕಿನ ಹೆಸರನ್ನ ಆಯ್ಕೆ ಮಾಡಿ. ಬಳಿಕ ಈ ಪ್ರಸ್ತುತ ತಿಂಗಳನ್ನ ಆಯ್ಕೆ ಮಾಡಿ ಸಬ್ಮಿಟ್ ಮಾಡಿ. ಇದಾದ ನಂತರ ಇಸವಿಯನ್ನ ಆಯ್ಕೆ ಮಾಡಿ. ಇದನ್ನೆಲ್ಲ ಮಾಡಿದ ಮೇಲೆ ನಿಮ್ಮ ತಾಲೂಕಿನ ಅನರ್ಹ ಅಥವಾ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಕಾಣಿಸಿಕೊಳ್ಳುತ್ತೆ. ಈ ಮೂಲಕ ನೀವು ಈ ಯೋಜನೆಗೆ ಅರ್ಹರೋ ಅನರ್ಹರೋ ತಿಳಿದುಕೊಳ್ಳಬಹುದು. ಇದು ಸದ್ಯ ಯಾಕೆ ಸರ್ಕಾರ ಬಹಳಷ್ಟು ಮಹಿಳೆಯರಿಗೆ ಈ ಅರ್ಜಿಯನ್ನು ಹಾಕಿರುವಂತಹ ಮಹಿಳೆಯರಿಗೆ ಶಾಕ್ ಕೊಡುತ್ತೆ ಅಂತ ಬಂದಾಗ, ತಮ್ಮ ಅರ್ಜಿ ಯಾಕೆ ತಿರಸ್ಕಾರ ಆಗುತ್ತೆ ಅಂತ ಬಂದಾಗ, ಮನೆಯ ಯಜಮಾನಿಯ ಹೆಸರು ಈಗಾಗಲೇ ಹೇಳಿದ್ದೆ ಸರ್ಕಾರ, ಮನೆಯ ಯಜಮಾನಿ ಯಾರು ಅವರಿಗೆ ಮಾತ್ರ ಸಿಗುತ್ತೆ ಅನ್ನುವಂಥದ್ದು. ಹಾಗಿದ್ದಾಗ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿದೆ. ಅಂದ್ರೆ ಒಂದೇ ಮನೆಯಲ್ಲಿ ಇದ್ರೂ ಕೂಡ ಸೊಸೆಯು ಕೂಡ ಮಾಡಿದ್ದಾರೆ, ಅತ್ತೆಯು ಕೂಡ ಮಾಡಿದ್ದಾರೆ. ಹಾಗಿದ್ದಾಗ ಅಲ್ಲಿ ಸರ್ಕಾರ ನೋಡುತ್ತೆ ಯಾರು ನಿಜವಾಗ್ಲೂ ಕೂಡ ಮನೆಯ ಯಜಮಾನಿ. ಆ ನಿಟ್ಟಿನಲ್ಲಿ ತಮ್ಗಳ ಅರ್ಜಿಗಳು ತಿರಸ್ಕಾರ ಆಗುತ್ತೆ. ಬಹಳಷ್ಟು ಗೊಂದಲಗಳಿವೆ ಈ ಒಂದು ವಿಚಾರಗಳಲ್ಲಿ. ಆ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಡೀಟೇಲ್ಸ್ ತೆಗೆದುಕೊಳ್ಬೇಕು. ಬಿಫೋರ್ ದಟ್ ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಾವು ಎಚ್.ಡಿ. ಕೂಡ ತಾಲೂಕು ಹೊಸಮಾಳ ಗ್ರಾಮದಿಂದ. ಓಕೆ ಓಕೆ, ಹೊಸಮಾಳ ಗ್ರಾಮದಿಂದ ಸರ್. ಮಾತಾಡಿ ಸರ್, ಮಾತಾಡಿ. ಸರ್ ನಮ್ಮ ಹೆಂಗಸರದು ಹಾ, ದಿನಾಂಕ 12ನೇ ತಾರೀಕಲ್ಲಿ 8ನೇ ತಿಂಗಳಲ್ಲಿ ನಾವು ಮಾಡ್ಸಿರೋದು ಸರ್. ಹಾ ಸರ್, ಗೃಹಲಕ್ಷ್ಮಿದು ದುಡ್ಡು ಅಮೌಂಟೇ ಬಂದಿಲ್ಲ ಸರ್. ಓಕೆ ಓಕೆ, ಅಂದ್ರೆ ಆಗಸ್ಟ್ಗೆ ಮಾಡಿರುವಂತದ್ದು ತಾವು? ಆಗಸ್ಟ್ ಅಲ್ಲಿ ಮಾಡಿರೋದು ಸರ್. ಓಕೆ ಓಕೆ, ಏನ್ ಮೆಸೇಜ್ ಏನಾದ್ರು ಬಂದಿದೆಯಾ ಸರ್ ತಮ್ಗೆ? ಮೆಸೇಜ್ ಏನು ಬಂದಿಲ್ಲ ಸರ್. ಓಕೆ, ತಮ್ಮ ಗ್ರಾಮದಲ್ಲಿ ಬೇರೆಯವರಿಗೆ ಬಂದಿದ ಸರ್ ಅಮೌಂಟ್ ಬಂದಿದೆ 2,000? ಇಲ್ಲಿ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಬಂದದ. ಎಲ್ರಿಗೆ ಬಂದಿದೆ, ತಮ್ಗಳಿಗೆ ಬಂದಿಲ್ಲ? ತಮ್ಗಳಿಗೆ ಬಂದಿಲ್ಲ. ಓಕೆ ಓಕೆ ಓಕೆ, ಎಸ್ ಎಸ್. ಅದೇ ಏನೋ ಬಹುಶಃ ಟೆಕ್ನಿಕಲ್ ಎರರ್ ಆಗಿದ್ದಿರ್ಬೋದು. ಖಂಡಿತವಾಗಿಯೂ ನೀವು ಅಲ್ಲಿ ನಿಮ್ಮ ಪಕ್ಕದ ಸೇವಾ ಕೇಂದ್ರ ಏನಿದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸಿ ಒಮ್ಮೆ ದಯವಿಟ್ಟು. ಒಂದ್ಸಲ ಬಂದಿದೆ. ಸೇವಾ ಕೇಂದ್ರಕ್ಕೆ ಹೋದ್ರ? ಹೌದು, ಅಕ್ಕಿ ದುಡ್ಡು 2 ತಿಂಗಳಿಂದ 2 ತಿಂಗಳದ್ದು ಅಕ್ಕಿ ದುಡ್ಡು ಬಂದೈತೆ. ಆದ್ರೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಸರ್. ಬರುತ್ತೆ, ಅಕ್ಕಿ ದುಡ್ಡು ಬಂದ್ರೆ ಬರುತ್ತೆ ಬಿಡಿ. ಅಂತಾರ ಸರ್, ಯಾವ ಏನು ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಓಕೆ, ಅಕ್ಕಿದು ಬಂದಿದಲ್ಲ ಸರ್ ತಮ್ಗೆ? ಅಕ್ಕಿದು ಬಂದಿದೆ ಸರ್ 2 ತಿಂಗಳದ್ದು. ಓಕೆ, ಹಾಗಾದ್ರೆ ಬರುತ್ತೆ ಸರ್, ಬಂದೇ ಬರುತ್ತೆ. ಹಾಗಾದ್ರೆ ಅಂದ್ರೆ ಈಗಾಗಲೇ ಹೇಳಿದ್ದಾರೆ, ಸಿಎಂ ಅವರು ಕೂಡ ಹೇಳಿದ್ದಾರೆ, ಅಂದ್ರೆ 2 ತಿಂಗಳು ಒಟ್ಟಿಗೆ ನಾವು ಹಾಕ್ತಿವಿ, ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಒಟ್ಟಿಗೆ ಹಾಕ್ತಿವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ತಮ್ಗೆ ಅಕ್ಕಿದು ಬಂದಿದೆ ಅಂತ ಬಂದೆ, 2 ತಿಂಗಳು ಕೂಡ ಬಂದಿದೆ ಅಲ್ಲ ಅಕ್ಕಿದು? ಹೌದು ಸರ್. ಓಕೆ, ಬರುತ್ತೆ ಸರ್, ಬರುತ್ತೆ, ಡೋಂಟ್ ವರಿ. ಓಕೆ, ಸರಿ. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಾವು ಸುರತ್ಕಲ್ಲಿಂದ ಸರ್, ಮಂಜುಳಾ ಅಂತ. ಸುರತ್ಕಲ್ಲಿಂದ ಮಂಜುಳಾ ಅವರು. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ಸರ್, ಅದೇ ನಾವು ಆಗಸ್ಟ್ ಅರ್ಜಿ ಹಾಕಿದ್ದೇವೆ. ಆ ನಂತರ ನಮಗೆ ಯಾವ್ದು ಕೂಡ ಮೆಸೇಜ್ ಬರ್ಲಿಲ್ಲ. ಓಕೆ, ಮೆಸೇಜ್ ಕೂಡ ಬಂದಿಲ್ಲ? ಇಲ್ಲ, ಮೆಸೇಜ್ ಕೂಡ ಬಂದಿಲ್ಲ. ಓಕೆ. ಮತ್ತೆ ನಾವು ಮಂಗಳೂರು ಒಂದು ಸೇವಾ ಕೇಂದ್ರಕ್ಕೆ ಹೋಗಿ ಇದು ಕೇಳಿದ್ವಿ ಎಂತ ವಿಷಯ ಅಂತ. ಆಗ ಅವರು ಹೇಳಿದ್ರು ನಮ್ಗೆ ಅಂದ್ರೆ ಗೊತ್ತಾಗುದಿಲ್ಲ. ಯಾರಿಗೆ ಗೊತ್ತಾಗಲ್ಲ? ಅಲ್ಲಿದ್ದವ್ರಿಗೆ ಗೊತ್ತಾಗಲ್ಲ ಅಂತ. ಸೇವಾ ಕೇಂದ್ರ ಅರ್ಜಿ ಹಾಕಿದಿರಲ್ಲ, ಆ ನಂತರ ನಮ್ಗೆ ಏನ್ ಕೂಡ ಅಪ್ಡೇಟ್ ಬರುದಿಲ್ಲ ಅಂತ ಹೇಳಿದ್ರು ಅವರು. ಅಂದ್ರೆ ಅವರೇ ಹೇಳ್ತಾ ಇದಾರೆ ನಮ್ಗಳಿಗೆ ಏನ್ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಅಂತ ತಾವು ಹೇಳುದು? ಅಂದ್ರೆ ನೀವು ಅರ್ಜಿ ಹಾಕಿದಿರಲ್ಲ, ಬರ್ತದೆ ನಮ್ಗೆ ಗೊತ್ತಾಗುದಿಲ್ಲ ನೋಡ್ಲಿಕ್ಕೆ, ನಿಮ್ಮ ಅಕೌಂಟಿಗೆ ಬೀಳ್ತದಿಲ್ವಾ ಅಂತ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಆ ನಂತರ ಚೆಕ್ ಮಾಡಿದ್ವಿ ನಾವಲ್ಲಿ ಎಂತ ಅಪ್ಲಿಕೇಶನ್ ಆಗಿದೆವಾ, ಏನಾಗಿದೆ ಅಂತ, ರಿಜೆಕ್ಟ್ ಆಗಿದೆವಾ ಅಲ್ಲ. ಆಗ ನೋಡುವಾಗ ಅವರು ಹೇಳಿದ್ರು ಇದು ನಿಮ್ದು ಅರ್ಜಿ ಆಗಿದೆ, ಮತ್ತೆ ಇದು ಅಂದ್ರೆ ಇದು ಬಂದಿದೆ, ನಿಮ್ಗೆ ಅರ್ಜಿ ಆಗಿದೆ, ಸದ್ಯಕ್ಕೆ ಆಗಿದೆ, ಮತ್ತೆ ನೆಕ್ಸ್ಟ್ ಮೆಸೇಜ್ ನಮ್ಗೆ ಬರ್ಲಿಲ್ಲ ಅಂತ ಹೇಳಿದ್ವಿ. ಓಕೆ ಓಕೆ, ಅರ್ಜಿ ಅಕ್ಸೆಪ್ಟ್ ಆಗಿದೆ ಹಾಗಾದ್ರೆ? ಅಕ್ಸೆಪ್ಟ್ ಆಗಿದೆ ಅಂದ್ರೆ ಜಮಾ ಆಗುತ್ತೆ ಅಂತ ಮೆಸೇಜ್ ಮೆಸೇಜ್ ಬಂದಿದ್ಯಾ ತಮ್ಗೆ? ಅದು ಬರ್ಲಿಲ್ಲ. ಮತ್ತೆ ಹೇಗೆ ಅರ್ಜಿ ಅಕ್ಸೆಪ್ಟ್ ಆಗಿದೆ ಅಂತ ಅವರು ಹೇಳಿದ್ರು? ಅವರು ನಮ್ದು ಇದು ಯಾವ್ದು ರೇಷನ್ ಕಾರ್ಡ್ ನಂಬರ್ ಹಾಕಿ ನೋಡಿದ್ರಲ್ಲ. ಸರಿ. ನಿಮ್ಗೆ ಅಕ್ಕಿದು ಹಣ ಏನಾದ್ರು ಬರ್ತಾ ಇದೆಯಾ ಮೇಡಮ್? ಅಕ್ಕಿದು ಹಣ ಬಂದಿದೆ ಸರ್. ಬಂದಿದೆ ಅಲ್ವಾ? ಅದು ಇನ್ನೊಂದು ವಿಷಯ ಹೇಳ್ತೀನಿ. ಆಗಸ್ಟ್ ತಿಂಗಳಲ್ಲಿ ಯಾರೆಲ್ಲ ಎನ್ರೋಲ್ಮೆಂಟ್ ಆಗಿದೆ ಅವರಿಗೆ ಇದು ತುಂಬಾ ಪ್ರಾಬ್ಲಮ್ ಆಗಿರುವಂತದ್ದು. ಇವಾಗ ಹೆಚ್ಚಿನ ಜನರು ಆಗಸ್ಟ್ ತಿಂಗಳಲ್ಲಿ ಯಾರು ಎನ್ರೋಲ್ ಮಾಡಿದ್ದಾರೆ ಕಳೆದ ತಿಂಗಳು
ಸೊ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರುವಂತದ್ದು ದುಡ್ಡು ಬರಲಿಕ್ಕೆ. ಮತ್ತೆ ಜುಲೈ ತಿಂಗಳಲ್ಲಿ ಯಾರಲ್ಲಿ ಮಾಡಿದ್ದಾರೆ ಅವರಿಗೆ ಹೆಚ್ಚಿನವರಿಗೆ ದುಡ್ಡು ಬಂದಿದೆ, 90% ಜನರಿಗೆ ದುಡ್ಡು ಬಂದಿದೆ. ಅದು ಒಂದು ನಾವು ಎಲ್ಲ ಒಂದು ಸ್ಟಡಿ ಮಾಡುವಾಗ ನಮ್ಗೆ ಅದು ಒಂದು ಅಂಶ ಕಂಡು ಬಂದಿದೆ. ಸೊ ಬಹುಶಃ ಇವರು ಆಗಸ್ಟ್ ಅಲ್ಲಿ ಮಾಡಿದ್ದರಿಂದ ಸ್ವಲ್ಪ ಅಂದ್ರೆ ಒಮ್ಮೆ ಅಲೈನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ಲ. ಸೊ ನೆಕ್ಸ್ಟ್ ಮಂತ್ಗೆ ಇವರಿಗೆ ಬರುತ್ತೆ. ನೆಕ್ಸ್ಟ್ ಮಂತ್ಗೆ ಎಸ್ ಮೇಡಮ್ ಅಂದ್ರೆ ಆಗಸ್ಟ್ ಅಲ್ಲಿ ತಾವು ಎನ್ರೋಲ್ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಸಿಎಂ ಅವರು ಹೇಳಿದ್ದಾರೆ, ಅಂದ್ರೆ ಯಾರಿಗೆ ಬಂದಿಲ್ಲ ಈ ಹಿಂದಿನ ತಿಂಗಳು ಅದನ್ನ ಒಟ್ಟಿಗೆ ಹಾಕಿ ವಿಚಾರವನ್ನ ಹೇಳಿದ್ದಾರೆ. ಒಟ್ಟಿಗೆ ಬರುತ್ತೆ. ಒಂದು ಎಲ್ಲ ಒಟ್ಟಿಗೆ ಹಾಕಿದ್ದು ಒಂದು ದಿವಸದ ಅಪ್ಲಿಕೇಶನ್ ಓಕೆ ಎಲ್ಲರಿಗೆ ಬಂದಿದೆ, ನಮ್ಗೆ ಮಾತ್ರ ಬರ್ಲಿಲ್ಲ. ಅಂದ್ರೆ ಒಟ್ಟಿಗೆ ಹಾಕಿದವರಿಗೆ ಬಂದಿದೆ, ಸೇಮ್ ಟೈಮ್ ಹಾಕಿದವರಿಗೆ 2,000 ರೂಪಾಯಿ ಬಂದಿದೆ, ತಮಗೆ ಬಂದಿಲ್ವಾ? ಇಲ್ಲಮ್ಮ ನಿಮ್ಗೆ ಇದು ದೂರ ಬರುತ್ತೆ, ಒಟ್ಟಿಗೆ ಬರುತ್ತೆ. ಇದು ದೂರ ಅಂತ ಆ ರೀತಿ ಆದ್ರೆ ತಪ್ಪಾಗುತ್ತೆ, ಹೌದಲ್ವಾ? ಏನಾದ್ರು ಒಂದ್ ಕಡೆ ಗೊಂದಲ ಬರುತ್ತೆ. ಟೈಮ್ ಅಲ್ಲಿ ಎಲ್ಲರೂ ಕೂಡ ಹಾಕ್ತಾರೆ, ಅವರಿಗೆ ಬಂದಿದೆ ತಮ್ಗಳಿಗೆ ಬಂದಿಲ್ಲ ಅಂತ ಬಂದ. ಹೌದು. ಸೊ ಆ ರೀತಿ ಇದ್ದಾಗ ಎಸ್ ಸರ್ ಮೇಡಮ್, ಥ್ಯಾಂಕ್ ಯು ಧನ್ಯವಾದಗಳು. ಒಂದು ವಿಚಾರದ ಬಗ್ಗೆ ನೋಡ್ಲೇಬೇಕಾಗುತ್ತೆ, ಯಾಕಂದ್ರೆ ತಾವುಗಳೊಂದು ಭಾಷೆಯನ್ನ ಕೊಟ್ಟಿದ್ದೀರಾ, ಒಂದು ಮಾತುಗಳನ್ನ ಕೊಟ್ಟಿದ್ದೀರಾ, ಆ ಮಾತುಗಳನ್ನ ಉಳಿಸ್ಕೊಳ್ಬೇಕಾಗುತ್ತೆ ಜನರ ಮುಂದೆ. ಯಾಕಂದ್ರೆ ಜನರು ಬಹಳಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಬಹಳಷ್ಟು ಜನರಿಗೆ 2,000 ರೂಪಾಯಿಗಳು 1,000 ರೂಪಾಯಿಗಳು ಬಹಳಷ್ಟು ಮ್ಯಾಟರ್ ಆಗುತ್ತೆ ನೋಡೋರು ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಅದಕ್ಕಿಂತ ಜಾಸ್ತಿಯಾಗಿ ತಾವುಗಳು ಕೊಟ್ಟಿರುವಂತಹ ಮಾತನ್ನು ಉಳಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ಒಂದು ವಿಚಾರ ಏನು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿದೆ, ಜೊತೆಗೆ ಬಹಳಷ್ಟು ವಿಚಾರಗಳಲ್ಲಿ ಯಾಕೆ ತಿರಸ್ಕಾರ ಆಗ್ತಾ ಇದೆ, ಕೆಲವರಿಗೆ ಯಾಕೆ ಸಿಗ್ತಾ ಇಲ್ಲ, ಏನಾಯ್ತು ನೋಡಿ. ಒಂದು ನ್ಯಾಯಶಾಸ್ತ್ರದಲ್ಲಿ ಒಂದು ಮಾತಿದೆ, ಈ 100 ಜನ ಅಪರಾಧಿಗಳು ತಪ್ಪಿಸಿಕೊಂಡ್ರು ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿಯೂ ಈ ಒಂದು ಯೋಜನೆಗಳು ಸಿಗಬೇಕು. ಎಷ್ಟೋ ಮಂದಿ ಇದ್ದಾರೆ, ಈಗ ನಾವು ಕೆಲವೊಂದೊಂದು ಡಾಕ್ಯುಮೆಂಟ್ಸ್ ಎಲ್ಲ ಬರ್ತಾ ಇದೆ, ಈ ಗೃಹಲಕ್ಷ್ಮಿಯಿಂದ ಉಪಯೋಗ ಪಡೆದವರೆಲ್ಲ ಅವರಿಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ 100 ರೂಪಾಯಿ ಕೂಡ ಒಂದು ಭಾರಿ ದೊಡ್ಡ ಮೊತ್ತದ ಒಂದು ಹಣ ಅವರಿಗೆ. 2,000 ಅಂತ ಹೇಳುವಾಗ ಅವರಿಗೆ ಸಿಕ್ಕಿರುವಾಗ ಅವರ ಒಂದು ಆಕ್ರಂದನ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾರಿಗಾದ್ರೂ ಒಮ್ಮೆ ಕಲ್ಲು ಕೂಡ ಕರಗಬಹುದು, ಆ ರೀತಿಯಾದಂತಹ ಕೆಲವೊಂದೊಂದು ಸಿಚುವೇಶನ್ಸ್ ಗಳನ್ನು ನಾವು ನೋಡಿದ್ದೇವೆ ನಾವು. ಹಾಗಿರುವಾಗ ನಮ್ಮ ಉದ್ದೇಶ ಅಷ್ಟೇ, ಫೇಕ್ ಅಕೌಂಟ್ ಕ್ರಿಯೇಟ್ ಆಗಬಾರದು. ಅದರ ನಿಟ್ಟಿನಲ್ಲಿ ಕೆಲವರಿಗೊಬ್ಬರಿಗೆ ಒಂದು ಅನಾನುಕೂಲಗಳು ನಡೆದಿದ್ದಿರ್ಬೋದು. ಹಾಗೆ ಅಂತ ಹೇಳಿ ನಾವು ಅವರಿಗೆ ಬಂದಿಲ್ಲ ಅಂತ ಹೇಳಿ ನಾವು ಕೊಡಲ್ಲ ಅಂತ ನಾವು ಹೇಳಲ್ಲ. ನಿಮಗೆ ನಮ್ಮಿಂದ ಏನೋ ಬರ್ಬೇಕಿತ್ತು, ಬಂದಿಲ್ಲ ಟೈಮಿಗೆ, ಆದ್ರಿಂದ ನಾವು ಅದಕ್ಕೆ ಒಂದು ಕ್ಷಮೆ ಕೇಳ್ತೇವೆ ನಾವು ಖಂಡಿತವಾಗಿ. ಮುಂದಿನ ಸಲ ಕರೆಕ್ಟ್ ರೆಕ್ಟಿಫಿಕೇಶನ್ ಮಾಡಿ, ನಿಮ್ಮ ಅಕೌಂಟ್ ಜೆನ್ಯೂನ್ ಇದ್ರೆ. ಮತ್ತೆ ಕೆಲವೊಂದೊಂದು ಖಾಲಿ ಅದೇ ಒಂದು ರೀಸನ್ ಮಾತ್ರ ಅಲ್ಲ, ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇದ್ದಿರ್ಬೋದು. ನೀವು KYC ಅಪ್ಡೇಟ್ ಮಾಡಿದ್ದಿರ್ಲಿಕ್ಕಿಲ್ಲ ಬ್ಯಾಂಕಿನಲ್ಲಿ. ಸೊ ನಮ್ಗೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ ನಮ್ಗೆ ಗೊತ್ತಾಗಲ್ಲ, ನೀವು ಬ್ಯಾಂಕಲ್ಲಿ KYC ಅಪ್ಡೇಟ್ ಮಾಡಿದಿರಾ, ಆಧಾರ್ ಸೀಡಿಂಗ್ ಮಾಡಿದಿರಾ, ನಮ್ಗೆ ಗೊತ್ತಾಗಲ್ಲ. ಸೊ ಹಾಗಿರುವಾಗ ನೀವು ನಿಮ್ಮ ಸೈಡ್ ಇಂದ ಯಾರು ಫಲಾನುಭವಿಗಳು ಯಾರು ಅಪೇಕ್ಷೆಯಲ್ಲಿ ಬರ್ತಿದ್ದಾರ, ನೀವು ನಿಮ್ಮ ಸೈಡಿನಲ್ಲಿ ದಯವಿಟ್ಟು ಎಲ್ಲವನ್ನು ಅಪ್ ಟು ಡೇಟ್ ಮಾಡಿಕೊಂಡು ಆಮೇಲೆ ಬನ್ನಿ. ಈಗ ಆಲ್ಮೋಸ್ಟ್ ನೋಡಿ, ಈಗ ನಿಮ್ಗೆ ಗೊತ್ತಿದಿರ್ಬೋದು, ಎಷ್ಟೋ ಎಂತೇಳಿ ಯೂಟ್ಯೂಬರ್ಸ್ ತುಂಬಾ ಜನ ಇದ್ದಾರೆ, ಇದರ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳ್ತಿದ್ದಾರೆ. ಸೊ ಹಾಗಿರುವಾಗ ಇವಾಗ ಒಂದು ನೋಡಿ, ಸ್ಮಾರ್ಟ್ ಫೋನ್ ಮೊಬೈಲ್ ಎಲ್ಲರತ್ತನ್ನು ಕೂಡ ಇದೆ. ಇವಾಗ ಒಂದು ಇನ್ಫಾರ್ಮೇಶನ್ ತೆಗೆಯುವಂತದ್ದು ದೊಡ್ಡ ವಿಚಾರವೇ ಅಲ್ಲ ಇವಾಗ, ಯಾವುದೋ ವಿಚಾರ. ಎಷ್ಟೋ ನಾನು ಡೈಲಿ ನೋಡ್ತೀನಿ ನಾನು, ನಮ್ಮ ಈ ಶಕ್ತಿ ಯೋಜನೆ ಆಗಿದ್ದಿರ್ಬೋದು, ಅಥವಾ ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿದ್ದಿರ್ಬೋದು, ಈ ಯೋಜನೆಗಳ ಬಗ್ಗೆ ಹಲವಾರು ಯೂಟ್ಯೂಬರ್ಸ್ ಕೆಲವೊಂದೊಂದು ಕಂಟೆಂಟ್ ಗಳನ್ನು ಮಾಡಿ ಬಿಡ್ತಿದ್ದಾರೆ. ಅದರಿಂದ ಪ್ರಾಬ್ಲಮ್ ಆದ್ರೆ ನಾವು ಹೇಗ್ ಮಾಡಬಹುದು, ಅಥವಾ ಅದನ್ನು ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಹೇಳುವಂತ ವಿಚಾರಗಳು ಹಲವಾರು ಯೂಟ್ಯೂಬರ್ಸ್. ಸೊ ಹಾಗಿರುವಾಗ ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾವು ಯೂಟ್ಯೂಬ್ ನಲ್ಲಿ ಅಥವಾ ಗೂಗಲ್ ಅಲ್ಲಿ ಗೃಹಲಕ್ಷ್ಮಿ ಅಂತ ಹೇಳಿ ಏನಾದ್ರು ಟೈಪ್ ಮಾಡಿದ್ರೆ ನಮ್ಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ, ನಮ್ಗೆ ಇದ್ರ ಬಗ್ಗೆ. ಸೊ ಹಾಗಿರುವಾಗ ಇದರಲ್ಲಿ ನಾವು ಗೊಂದಲ ಪಡುವಂತಹ ವಿಚಾರವೇ ಇಲ್ಲ, ಯಾಕಂದ್ರೆ ಎವ್ರಿಥಿಂಗ್ ಇಸ್ ಕ್ರಿಸ್ಟಲ್ ಕ್ಲಿಯರ್. ಡೀಟೇಲ್ ಸಿಗುತ್ತೆ, ಆದ್ರೆ ನಮ್ಗೆ ಹಣ ಬರಲಿಲ್ಲ. ಅದು ಹಣ ಬರುತ್ತೆ ಸರ್, ದಯವಿಟ್ಟು ನಾವು ಅದೇ ಹೇಳ್ತಿದ್ದೇವಲ್ಲ ನೋಡಿ, ಯಾವುದೇ ಒಂದು ವಿಚಾರ ಮಾಡುವಾಗ ನಾವು ತುಂಬಾ ದೂರದೃಷ್ಟಿ ಇಟ್ಟುಕೊಂಡು ಈ ಒಂದು ಯೋಜನೆಗಳನ್ನು ಮಾಡಿರುವಂತೆ. ಎಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರ್ತದ ಅಲ್ಲಿಯವರೆಗೆ ಈ 4 ಯೋಜನೆಗಳನ್ನು ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೇವೆ. 5ನೇ ಯುವ ನಿಧಿಯನ್ನು ನಾವು ಡಿಸೆಂಬರ್ ನಲ್ಲಿ ಮಾಡುವುದರಲ್ಲಿ ಇದ್ದೇವೆ. ನಾವು ಖಂಡಿತವಾಗಿ ಎಲ್ಲಿಯವರೆಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಇರ್ತದ ಅಲ್ಲಿವರೆಗೆ ಈ ಯೋಜನೆಗಳು ಇರ್ತದೆ. ಮತ್ತೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಬೇಡ. ನಾವೀಗ ಹಲವಾರು ವಾಟ್ಸ್ಆಪ್ ಗಳಲ್ಲಿ, ಫೇಸ್ಬುಕ್ ಗಳಲ್ಲಿ ಈ ಫೇಕ್ ಮೆಸೇಜಸ್ ಗಳನ್ನು ಕಳಿಸುದು ನೋಡಿದ್ದೇವೆ. ಇದು ಶಕ್ತಿ ಯೋಜನೆ ಬಸ್ ಇದ್ದು ಇನ್ನಿಲ್ಲಂತೆ ಮಾರ್ರೆ, ಇನ್ನೊಂದು 1 ವಾರ ವರೆಗೆ ಮಾತ್ರ ಅಂತೆ, ಮತ್ತೆ ಇಲ್ಲ, ಎಷ್ಟೋ ಫೇಕ್ ಮೆಸೇಜ್ ಗಳು. ದಯವಿಟ್ಟು ಯಾರು ಅದಕ್ಕೆ ಕಿವಿ ಕೊಡಬೇಡಿ. ಸಿದ್ದರಾಮಯ್ಯ ಸಾಹೇಬರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇದಕ್ಕೆಲ್ಲ ಯಾರು ಕಿವಿ ಕೊಡಬೇಡಿ. ನಾವು ಎಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿಯವರೆಗೆ ಯೋಜನೆಗಳ
ನಾವು ಕೊಡ್ತೇವೆ ನಾವು ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಹೇಳಿದ್ರೆ, ಆದ್ರಿಂದ ನಮ್ಮ ಎಲ್ಲ ವೀಕ್ಷಕರಿಗೆ ಈ ಮುಖಾಂತರ ಹೇಳುದು ಯಾವುದೇ ರೀತಿಯಾದಂತ ಫೇಕ್ ನ್ಯೂಸ್ ಗಳಿಗೆ ತಲೆ ಕೊಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದು ವಿಚಾರ, ಈಗ ನೀವು ಅದು ಯಾವುದು ಫ್ರಾಡ್ ಕೇಸಸ್ ಇದು ಎಷ್ಟೋ ಕೇಸಸ್ ನಡೆದಿದೆ, ನಾವು ಕಂಡು ಹಿಡಿದಿದ್ದೇವೆ. ಮೇ ಬಿ ನಮ್ಗೆ ಗೊತ್ತಿಲ್ಲ, ನಾವು ಅದರದ್ದು ಇನ್ವೆಸ್ಟಿಗೇಷನ್ ಇನ್ನು ಮಾಡ್ಲಿಕ್ಕೆ ಇದ್ದೇವೆ. ನೀವು ಈಗ ಹಾಗೆ ಹೇಳಿದ್ರಿ, ಏನು ಅತ್ತೆ ಕೂಡ ಒಂದೇ ಮನೆಯಲ್ಲಿದ್ದರೆ ಸೊಸೆ ಕೂಡ ಒಂದು ಮನೆ, ಆ ತರದ್ದು ಕೇಸಸ್ ಕೂಡ ಹೋಗಿದ್ದಿರಬಹುದು, ಇಲ್ಲ ಅಂತ ನಾವು ಹೇಳಲ್ಲ, ಹೋಗಿದ್ದಿರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಖಂಡಿತವಾಗಿಯೂ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಂದು ವೇಳೆ ಕಲ್ಪಿಟ್ ಸಿಕ್ಕಿ ಬಿದ್ದರೆ ಅವರಿಗೆ ನಾವು ಏನು ಕೊಟ್ಟಿದ್ದೇವಾ ಬಡ್ಡಿ ಸಮೇತ ವಸೂಲಿ ಮಾಡ್ತೀವಿ. ಖಂಡಿತ. ಯಾಕಂತ ಹೇಳಿದ್ರೆ ನಾವು ಅರ್ಹ ಫಲಾನುಭವಿ, ಈಗ ನೋಡಿ ಇವರು ಕಾಲ್ ಮಾಡಿ ಎಲ್ಲ ಮಾತಾಡುವಾಗ ಖಂಡಿತ ನಮ್ಗೆ ಗೊತ್ತಾಗುತ್ತೆ ಏನು ಅವರಿಗೆ ನಿಜವಾಗಿಯೂ ಅಗತ್ಯ ಇದೆ. ಇದು ಅಗತ್ಯ ಇಲ್ಲದವರೆಲ್ಲ ಸುಮ್ನೆ ಅಪ್ಲಿಕೇಶನ್ಸ್ ಹಾಕಿ ಈ ತರದ ದುಡ್ಡುಗಳನ್ನು ದುರುಪಯೋಗ ಮಾಡುದು ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಮಾತ್ರ ಅಲ್ಲ, ಇದು ನಮ್ಮ ರಾಜ್ಯಕ್ಕೆ ಮಾಡೋ ದ್ರೋಹ, ಜನರಿಗೆ ಮಾಡೋ ದ್ರೋಹ. ಆದ್ರಿಂದ ದಯವಿಟ್ಟು ವೀಕ್ಷಕರಲ್ಲಿ ಕೂಡ ವಿನಂತಿ, ನಿಮಗೆ ನಿಜವಾಗಿಯೂ ಏನಂತ ಹೇಳಿದ್ರೆ ಒಂದು ಬೇರೆಯವರ ಬಗ್ಗೆ ಕಾಳಜಿ, ರಾಜ್ಯದ ಬಗ್ಗೆ ಕಾಳಜಿ, ಅಥವಾ ನಿಜವಾಗಿಯೂ ಒಂದು ವ್ಯಕ್ತಿಗೆ ಈ ಯೋಜನೆಗಳು ಮುಟ್ಟಬೇಕು ಅಂತ ಇದ್ರೆ, ನಮ್ಮಲ್ಲಿ ಆ ಯೋಗ್ಯತೆ ಇದ್ರೆ ದಯವಿಟ್ಟು ಲೆಟ್ ಅಸ್ ಗಿವ್ ಇಟ್ ಅಪ್. ನಮಗೆ ಇದು ಬೇಡ. ಯಾಕಂದ್ರೆ ಈಗ ನಮ್ದು ಇದೆ, ನನ್ಗೂ ಮಾಡ್ಬೋದಿತ್ತು ನನ್ನ ತಾಯಿದ್ದು, ನಾನ್ ಮಾಡಿಲ್ಲ. ಯಾಕಂದ್ರೆ ನಮ್ಗೆ ದೇವರ ದಯದಿಂದ ಅವ್ರಿಗೆ ಏನಿಲ್ಲ ಅಂತದೇನು ಪ್ರಾಬ್ಲಮ್ಸ್ ಏನಿಲ್ಲ. ಆದ್ರಿಂದ ಆ ತರದ ಒಂದು ಮನಸ್ಥಿತಿ ಪ್ರತಿಯೊಬ್ಬರಲ್ಲಿ ಬಂದ್ರು ಒಳ್ಳೇದು. ಯಾಕಂದ್ರೆ ನೋಡಿ, ಈಗ ಪ್ರಧಾನಮಂತ್ರಿ ಮೋದಿಜಿ ಅವರು ಕೂಡ ಕಳೆದ ಸಾರಿ ಹೇಳಿದ್ರು ಯಾವುದು ಸಬ್ಸಿಡಿ ಗಿವ್ ಅಪ್ ಅಂತ ಹೇಳಿ, ಎಷ್ಟೋ ಜನರು ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದಾರೆ, ಗಿವ್ ಅಪ್ ಮಾಡಿದ್ದಾರೆ. ಸೊ ಅದೇ ರೀತಿಯಾಗಿ ಇಂಥದ್ದು ಒಂದು ದಯವಿಟ್ಟು ಈ ಫ್ರಾಡ್ ಅಲ್ಲೆಲ್ಲ ಇನ್ವಾಲ್ವ್ ಆಗಬೇಡಿ. ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಗಳನ್ನು ಸಿಗಲಿಕ್ಕೆ ನಮ್ಗೆ ದಯವಿಟ್ಟು ಸಹಕಾರ ಮಾಡಿ ಅಂತ ಹೇಳಿ ಈ ಮುಖಾಂತರ ಕೇಳ್ತೀವಿ. ಸರಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ. ಏನು ಗೊತ್ತಿಲ್ಲ ಸರ್, ಇದು ಬಾಡಿಗೆ ಮನೆಯಲ್ಲಿ ಇದ್ದವ್ರು ಏನ್ ಮಾಡ್ಬೇಕು ಸರ್ ಅರ್ಜಿ ಹಾಕ್ಲಿಕ್ಕೆ? ಸರ್ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್, ಸ್ವಲ್ಪ ಜೋರ್ ಮಾತಾಡಿ ಸರ್. ಹಲೋ, ಬಾಡಿಗೆ ಮನೆಯಲ್ಲಿ ಇದ್ದವರು ಏನ್ ಮಾಡ್ಬೇಕಂತ ಅರ್ಜಿ ಮಾಡ್ಲಿಕ್ಕೆ? ಧ್ವನಿ ಕೇಳ್ತಾ ಇಲ್ಲ ಸರಿಯಾಗಿ. ಹಲೋ, ಮಾತಾಡಿ. ಬಾಡಿಗೆ ಮನೆಯಲ್ಲಿ ಹಲೋ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ. ಕೇಳ್ತದೆ, ಮಾತಾಡಿ ಜೋರಾಗಿ. ಹಲೋ ಅವ್ರಿಗೆ ಗೊತ್ತಾಯ್ತು ಸರ್. ನೀವು ಅರ್ಹರಾಗಿದ್ದರೆ ಬಾಡಿಗೆ ಮನೆಯಲ್ಲಿರಿ, ಸ್ವಂತದ ಮನೆಯಲ್ಲಿರಿ, ಲೀಸ್ ಮನೆಯಲ್ಲಿರಿ, ನೀವು ಇದಕ್ಕೆ ಅರ್ಹರಾಗಿದ್ದರೆ ನಿಮ್ಗೆ ಖಂಡಿತವಾಗಿ ಅದು ಮ್ಯಾಟರ್ ಆಗಲ್ಲ ಇಲ್ಲಿ. ಬಾಡಿಗೆ ಮನೆ ಅದೇ ಕೇಳಿದ್ರೆ ಅದು ಮ್ಯಾಟರ್ ಆಗಲ್ಲ ಸರ್ ಇಲ್ಲಿ. ಕೇಳ್ತಾ ಇದೆಯಾ? ಹೇಳಿ. ಅದು ಮ್ಯಾಟರ್ ಆಗಲ್ಲ. ಬಾಡಿಗೆ ಮನೆ, ಸ್ವಂತ ಮನೆ ಅದು ಮ್ಯಾಟರ್ ಆಗಲ್ಲ. ತಮ್ಮ ಯಾರು ಇಲ್ಲಿ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರುವಂತದ್ದು? ಗೃಹಲಕ್ಷ್ಮಿಗೆ ಯಾರು ಅರ್ಜಿ ಹಾಕಿದ್ದು ಇಲ್ಲಿ? ಹಲೋ, ಓಕೆ, ಎನಿವೇ ಥ್ಯಾಂಕ್ ಯು ಸರ್. ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಇಲ್ಲ, ಅವರ ಪ್ರಶ್ನೆ ಅದೇ ಇದ್ದದ್ದು. ಹೌದು, ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ದು ಯಾರು ಇಲ್ಲಿ? ಕೇಳ್ತಾ ಇದೆಯಾ? ಓಕೆ, ಎನಿವೇ ಕರೆ ಕಟ್ ಮಾಡಿ. ಧ್ವನಿ ಅಲ್ಲ, ನಮಗೆ ಗೃಹಲಕ್ಷ್ಮಿಗೆ ಅರ್ಜಿ ಗಂಡಸರು ಹಾಕಿದ್ದು ಕೇಸಸ್ ಬಂದಿದೆ, ಗಂಡಸರು ಹಾಕಿದ್ದಾರೆ. ಅದು ಯಾಕೆ ಅದು ಯಾರು ಅರ್ಜಿ ಆಹ್ವಾನ ಮಾಡುವವರು ಏನು ಸೇವಾ ಕೇಂದ್ರದಲ್ಲಿ ಅಥವಾ ಯಾವುದೋ ಒಂದು ಸೆಂಟರ್ ಅಲ್ಲಿ ಏನ್ ಮಾಡಿದರೋ ನಮ್ಗೆ ಗೊತ್ತಿಲ್ಲ. ಬಟ್ ಗಂಡಸರಿಂದನೂ ಕೂಡ ಗೃಹಲಕ್ಷ್ಮಿ ಅರ್ಜಿ ಬಂದಿದೆ. ಓಕೆ, ಜೊತೆಗೆ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಒಂದು ಚರ್ಚೆನ ಮುಂದುವರಿಸ್ತೇನೆ. ತಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಗಳು, ಜೊತೆ ಗೊಂದಲಗಳಿಗೆ ಉತ್ತರಗಳು. ಒಂದು ಸಣ್ಣ ವಿರಾಮ, ಟೇಕ್ ಬ್ರೇಕ್. ಮನೆಯರೇ, ಇನ್ನೂ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಂದಿಲ್ವೇ? ಯೋಜನೆ ಮೆಸೇಜ್ ಬಂದಿದ್ರು 2,000 ಹಣ ಬಂದಿಲ್ವಾ? ಹಾಗಿದ್ರೆ ತಡ ಮಾಡದೆ ಈ ಕೆಲಸ ಮಾಡಿ. ರಾಜ್ಯದ ಹೆಚ್ಚಿನ ಯಜಮಾನಿಯರ ಖಾತೆಗೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಬಂದು ಸೇರಿದೆ. ಆದ್ರೆ ಈ ನಡುವೆ ಹಲವು ಮಹಿಳೆಯರ ಖಾತೆಗೆ ಇನ್ನೂ ಹಣ ಜಮೆಯಾಗಿಲ್ಲ. ಹಾಗಿದ್ರೆ ಈಗಲೇ ಇದೊಂದು ಕೆಲಸ ಮಾಡಿ. ಹೌದು, ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ದೊರೆತ ಬೆನ್ನಲ್ಲೇ ಯೋಜನೆಗೆ ಅರ್ಜಿ ಹಾಕಿದ ಮಹಿಳೆಯರ ಖಾತೆಗೆ ಹಣ ಜಮೆಯಾಗಿದೆ. ಆದ್ರೆ ಕೆಲವು ಮಹಿಳೆಯರ ಖಾತೆಗೆ ಇನ್ನೂ ಹಣ ಜಮೆಯಾಗಿಲ್ಲ. ಹೀಗೇನಾದ್ರೂ ಆದ್ರೆ ಹಣ ಬಾರದೇ ಇರುವವರು ಆತಂಕ ಪಡುವಂತಹ ಅಗತ್ಯವಿಲ್ಲ. ಒಂದೇ ಬಾರಿಗೆ ಕೋಟ್ಯಾಂತರ ಮಹಿಳೆಯರಿಗೆ ಹಣವನ್ನ ಕಳುಹಿಸ್ತಾ ಇರುವುದರಿಂದ ಹಣ ಜಮೆ ಆಗಿರುವುದಿಲ್ಲ, ಅಥವಾ ಇನ್ಯಾವುದೋ ತಾಂತ್ರಿಕ ತೊಂದರೆ ಕಾರಣ SMS ಬಂದಿರುವುದಿಲ್ಲ. ಇದಾಗಿಯೂ ಕೆಲವರಿಗೆ ಹಣ ಬರುವುದಿಲ್ಲ, ಯಾಕಂದ್ರೆ ನೀವು ಸರ್ಕಾರ ಹೇಳಿದ್ದ ನಿಯಮ ಪಾಲಿಸುವುದಿಲ್ಲ. ಹಾಗಾಗಿ ದಯವಿಟ್ಟು ಈ ಕೂಡಲೇ ಇದೊಂದು ಕೆಲಸವನ್ನ ಮಾಡಿ.
ಇನ್ನೂ ಹಣ ಬರದವರು ಏನು ಮಾಡಬೇಕು? KYC ಅಪ್ಡೇಟ್ ಮಾಡಿಸದವರು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮತ್ತು NPCI ಮ್ಯಾಪಿಂಗ್ ಮಾಡಿಸದವರಿಗೆ ಹಣ ಬರುವುದಿಲ್ಲ ಎಂದು ಹೇಳಲಾಗಿದೆ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯ ತಿದ್ದುಪಡಿ ತೊಂದರೆ ಇದ್ರೆ ಸರಿ ಮಾಡಿಸಿ ಆಧಾರ್ ಕಾರ್ಡ್ ಲಿಂಕ್ NPCI ಮ್ಯಾಪಿಂಗ್ ಅನ್ನ ಮಾಡಿಸಿದ್ರೆ ಅವರು ಮುಂದಿನ ತಿಂಗಳಿನಿಂದ 2,000 ರೂಪಾಯಿಯನ್ನ ಪಡೆಯಬಹುದು. ಇದುವರೆಗೆ ಅರ್ಜಿ ಸಲ್ಲಿಸಿದವರು ಹಾಗೂ ತಾಂತ್ರಿಕ ತೊಂದರೆಯಿಂದ ಅರ್ಜಿ ಸಲ್ಲಿಸಲು ಸಾಧ್ಯವಾಗದೇ ಇರುವವರು ಎಲ್ಲವನ್ನ ಸರಿ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಿದ್ರೆ ಸೆಪ್ಟೆಂಬರ್ನಿಂದ ಹಣವನ್ನ ಪಡೆಯಬಹುದು. ಚೆಕ್ ಮಾಡುವ ವಿಧಾನ ಹೇಗೆ? ಕೆಲವು ಮಹಿಳೆಯರಿಗೆ ಹಣ ಬಂದಿದೆಯೋ ಇಲ್ಲವೋ ಎಂಬ ಗೊಂದಲವಿದೆ. ಆದುದರಿಂದ ನಿಮ್ಮ ಖಾತೆಗೆ 2,000 ಹಣ ಜಮಾ ಆಗಿದೆಯಾ ಎಂದು ತಿಳಿಯಲು ಜಸ್ಟ್ ಹೀಗೆ ಮಾಡಿ. ಪ್ಲೇಸ್ಟೋರ್ಗೆ ಹೋಗಿ DBT ಕರ್ನಾಟಕ ಎನ್ನುವ ಕರ್ನಾಟಕ ಸರ್ಕಾರದ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ, ಅಥವಾ ನೇರವಾಗಿ ಇಲ್ಲಿ ಕಾಣಿಸುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕವೂ ಕೂಡ ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು. ಆಪ್ ಡೌನ್ಲೋಡ್ ಆದ ಬಳಿಕ ಮೊದಲಿಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ಹಾಕಿ OTP ಯನ್ನ ಪಡೆಯಬೇಕು. ನಂತರ OTP ಯನ್ನ ಹಾಕಿ ವೆರಿಫೈ ಮಾಡಬೇಕು. ನಂತರ 4 ಅಂಕಿಯ ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕು. ಈ ಹಂತ ಯಶಸ್ವಿಯಾದ ಬಳಿಕ ನೀವು ಯಶಸ್ವಿಯಾಗಿ DBT ಕರ್ನಾಟಕ ಆಪ್ ಅನ್ನ ಓಪನ್ ಮಾಡ್ತೀರಿ. ನಿಮ್ಮ ಆಧಾರ್ ಕಾರ್ಡ್ ನ ವಿವರ ಬರುತ್ತದೆ. ನಂತರ ಅದರಲ್ಲಿ ಪೇಮೆಂಟ್ ಎಂಬ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ DBT ಕರ್ನಾಟಕ ಮೂಲಕ ಸರ್ಕಾರದ ಯಾವೆಲ್ಲ ಯೋಜನೆಯ ಹಣ ವರ್ಗಾವಣೆ ಆಗಿದೆ ಎನ್ನುವುದರ ಪಟ್ಟಿ ಬರುತ್ತದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾವಣೆ ಆಗಿದ್ರೆ ಹಣ ಹಾಗೂ ಅದರ ಮಾಹಿತಿ ಕೂಡ ಬರುತ್ತದೆ. ಈ ರೀತಿಯಾಗಿ ನೀವು ಚೆಕ್ ಅನ್ನ ಮಾಡಬಹುದು. ಗೃಹಲಕ್ಷ್ಮಿ ಆಕಾಂಕ್ಷಿಗಳಿಗೆ ಶಾಕ್ ನೀಡಿದ ಸರ್ಕಾರ. ನಿಮ್ಮ ಅರ್ಜಿಯು ತಿರಸ್ಕೃತವಾಗಿರಬಹುದು, ಚೆಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಮೂಲಕ ಕರ್ನಾಟಕ ಹಲವಾರು ಅರ್ಹ ಫಲಾನುಭವಿಗಳು ತಿಂಗಳಿಗೆ 2,000 ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಇನ್ನೂ ಕೆಲವರು ತಾಂತ್ರಿಕ ಹಾಗೂ ಇನ್ನಿತರೆ ಸಮಸ್ಯೆಗಳಿಂದ ಈ ಹಣ ಪಡೆದುಕೊಳ್ಳಲು ಸಾಧ್ಯ ಆಗಿರಲಿಲ್ಲ. ಈ ಕಾರಣಕ್ಕೆ ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು. ಆದರೆ ಈಗ ಸರ್ಕಾರ ಮತ್ತೆ ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಗೃಹಲಕ್ಷ್ಮಿ ಹಣ ಪಡೆದುಕೊಳ್ಳಲು ಹಾಗೂ ಸರ್ಕಾರದ ಇತರೆ ಪ್ರಯೋಜನಗಳನ್ನು ಪಡೆಯಲು ಮನವಿ ಸಲ್ಲಿಸಿದ ಅದೆಷ್ಟೋ APL ಕಾರ್ಡ್ದಾರರ ಅರ್ಜಿಗಳು ತಿರಸ್ಕಾರವಾಗಿವೆ. ಈ ಮೂಲಕ ಇವರಿಗೆಲ್ಲ ಸರ್ಕಾರ ಶಾಕ್ ನೀಡಿದೆ. ಹಾಗಿದ್ರೆ ಯಾವ ಕಾರಣಕ್ಕೆ ಅರ್ಜಿಗಳು ತಿರಸ್ಕಾರ ಆಗಿವೆ? ಸ್ವೀಕಾರ ಮಾಡಿದ ಅರ್ಜಿಯ ಸ್ಥಿತಿಯಲ್ಲಿ ಪರಿಶೀಲನೆ ಮಾಡೋದು ಹೇಗೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ತಿರಸ್ಕೃತಗೊಂಡ APL ಕಾರ್ಡ್ದಾರರ ಅರ್ಜಿ. ಮೊದಲೇ ತಿಳಿಸಿದಂತೆ ಆರಂಭದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಸ್ವೀಕಾರ ಮಾಡಿಲ್ಲವೋ ಅವರು ಮತ್ತೊಮ್ಮೆ ತಮ್ಮ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿಸಿಕೊಳ್ಳುವ ಮೂಲಕ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಮಾಹಿತಿ ನೀಡಲಾಗಿತ್ತು. ಅದರಂತೆ ಹಲವಾರು ಜನರು ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಈಗ ಕಳೆದ 14 ದಿನದಲ್ಲಿ 53,000 ಅರ್ಜಿ ತಿದ್ದುಪಡಿಗೆ ಸಲ್ಲಿಕೆ ಮಾಡಲಾಗಿದ್ದು, ಈ ಹಿಂದೆಯೇ ಸಲ್ಲಿಕೆ ಮಾಡಲಾದ 3,18,000 ಅರ್ಜಿಗಳು ಸೇರಿದಂತೆ ಒಟ್ಟು 3,71,000 ಕಾರ್ಡ್ದಾರರು ತಿದ್ದುಪಡಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಅರ್ಜಿ ಸಲ್ಲಿಕೆ ಮಾಡಿದ ಜನರಲ್ಲಿ ಬಹುಪಾಲು APL ಕಾರ್ಡ್ ಹೊಂದಿರುವವರೇ ಆಗಿದ್ದಾರೆ. ಅಂದರೆ 70ರಷ್ಟು APL ಕಾರ್ಡ್ದಾರರಿದ್ದಾರೆ. ರಾಜ್ಯದಲ್ಲಿ ಒಟ್ಟಾರೆ 24 ಲಕ್ಷ APL ಕಾರ್ಡ್ದಾರರಿದ್ದು, ಈ ನಡುವೆ 1,15,000 ಅರ್ಜಿಗಳಿಗೆ ಆಹಾರ ಇಲಾಖೆ ಸಮ್ಮತಿ ನೀಡಿದ್ರೆ ಇನ್ನುಳಿದ ಅಂದ್ರೆ 93,000 ಅರ್ಜಿದಾರರ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗಿದೆ. ಅರ್ಜಿ ತಿರಸ್ಕಾರ ಆಗಲು ಇವೇ ಕಾರಣ. ಗೃಹಲಕ್ಷ್ಮಿ ಹಣ ಪಡೆಯುವ ಉದ್ದೇಶದಿಂದ ಕೆಲವು ಜನರು ಅನ್ಯ ಮಾರ್ಗಗಳನ್ನು ಅನುಸರಿಸಿದ್ದಾರೆ. ಅಂದರೆ ಸಂಬಂಧವೇ ಇಲ್ಲದವರ ಹೆಸರನ್ನ ಸೇರ್ಪಡೆ ಮಾಡಲು ಅರ್ಜಿ ಸಲ್ಲಿಕೆ ಮಾಡಿರುವುದು, ಒಂದೇ ಮನೆಯಲ್ಲಿದ್ದರೂ ಸಹ ಅತ್ತೆ ಸೊಸೆ ಇಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯಲು ಪ್ರತ್ಯೇಕ ಅರ್ಜಿ ಸಲ್ಲಿಕೆ ಮಾಡಿರುವುದು, ಸರ್ಕಾರಿ ಕೆಲಸದಲ್ಲಿದ್ದವರು ಅರ್ಜಿ ಸಲ್ಲಿಕೆ ಮಾಡಿರುವುದು, ನಕಲಿ ವಿಳಾಸಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿರುವುದು ಈ ವೇಳೆ ಕಂಡುಬಂದಿದೆ. ಇನ್ನುಳಿದಂತೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಟ್ಟಾರೆ 1.13 ಕೋಟಿ ಅರ್ಜಿಗಳು ಸ್ವೀಕಾರ ಆಗಿದ್ದು, ಇಷ್ಟು ಜನರಲ್ಲಿ ಇದೀಗ 82 ಲಕ್ಷ ಅರ್ಜಿದಾರರಿಗೆ ಮಾತ್ರ ಹಣ ವರ್ಗಾವಣೆ ಆಗಿದೆ. ಇನ್ನುಳಿದ ಅರ್ಹ ಫಲಾನುಭವಿಗಳಿಗೂ ಸಹ ಹಣ ಪಾವತಿ ಮಾಡಲಾಗಿತ್ತು. ಆದರೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಸರ್ಕಾರ ತಿಳಿಸಿದೆ. ಜೊತೆಗೆ ಈ ಸಂಬಂಧ ಕೆಲವು ತಾಂತ್ರಿಕ ಹಾಗೂ ತಿದ್ದುಪಡಿ ದೋಷಗಳನ್ನು ಉಲ್ಲೇಖಿಸಿದೆ. ತಿರಸ್ಕೃತರ ಹೆಸರು ಚೆಕ್ ಮಾಡೋದು ಹೇಗೆ? ಮೊದಲು ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕರ್ನಾಟಕ ಸರ್ಕಾರ ಅಧಿಕೃತ ಸೈಟ್ಗೆ ಭೇಟಿ ನೀಡಬೇಕು. ಇದಕ್ಕಾಗಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು. ನಂತರದಲ್ಲಿ ಈ ಸೇವೆಗಳು ಎಂಬ ಆಯ್ಕೆ ಕಾಣಿಸಿಕೊಳ್ಳುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿ. ಬಳಿಕ ಈ ಪಡಿತರ ಚೀಟಿ ವಿಭಾಗ ಕಾಣಿಸಿಕೊಳ್ಳುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಮೇಲೆ ತಿಳಿಸಿದ ಕೆಲಸ ಮಾಡಿದ ನಂತರ ಮತ್ತೆ ಹಲವಾರು ಆಯ್ಕೆಗಳು ಕಾಣಿಸಿಕೊಳ್ಳುತ್ತೆ.
ಅಲ್ಲಿ ರದ್ದುಗೊಳಿಸಲಾದ ಅಥವಾ ತಡೆಹಿಡಿಯಲಾದ ಪಟ್ಟಿ ಎಂಬ ಆಯ್ಕೆ ಕಾಣಿಸಿಕೊಳ್ಳಲಿದ್ದು ಅದರ ಮೇಲೆ ಕ್ಲಿಕ್ ಮಾಡಿ. ನಂತರದಲ್ಲಿ ನೀವು ನಿಮ್ಮ ಓಕೆ, ವಿರಾಮದ ಬಳಿಕ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೃಹಲಕ್ಷ್ಮಿ ಬಂದಿಲ್ಲವೇ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಜೊತೆಗೆ ಬಹಳಷ್ಟು ಜನರು ಇವತ್ತು ಹೇಳಿರುವಂತದ್ದು ನಮ್ಗಳಿಗೆ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಬಂದಿದ್ದವರು ಕರೆ ಮಾಡಿ ನನಗೆ ಬಂದಿದೆ ಅನ್ನುವಂಥದ್ದು, ಖುಷಿಯಾಗಿದೆ ಅನ್ನುವಂಥದ್ದು ನಾನು ಕ್ರೆಡಿಟ್ಸ್ ಕೊಡ್ತಾರೆ ಅಂತ ಅನ್ಕೊಂಡೆ ಕಾಂಗ್ರೆಸ್ನವರಿಗೆ. ಆದ್ರೆ ಇಲ್ಲ, ಬಹಳಷ್ಟು ಜನರು ಹೇಳ್ತಾ ಇರುವಂತದ್ದು ನಮ್ಗಳಿಗೆ ಬಂದಿಲ್ಲ, ಮೆಸೇಜ್ ಮಾತ್ರ ಬಂದಿದೆ ಆದ್ರೆ ಹಣ ಬಂದಿಲ್ಲ ಅನ್ನುವಂತಹ ವಿಚಾರ. ಕೆಲವರಿಗೆ ಅದೇ ಅಕ್ಕಿಯ ಹಣ ಬಂದಿದೆ ಆದ್ರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಕೆಲವರಿಗೆ ಮನೆ ಪಕ್ಕದವರಿಗೆ ಬಂದಿದೆ ಆದ್ರೆ ನಮ್ಗಳಿಗೆ ಬಂದಿಲ್ಲ. ಇಂಥದ್ದೇ ಒಂದು ಬಂದಿಲ್ಲ ಅನ್ನುವಂತಹ ಕಾರಣಗಳ ನಡುವೆ ಬಹಳಷ್ಟು ಕನ್ಫ್ಯೂಷನ್, ಬಹಳಷ್ಟು ಗೊಂದಲಗಳು. ಏನಾಗ್ತಾ ಇದೆ, ಈ ಗೃಹಲಕ್ಷ್ಮಿ ಯೋಜನೆ ಎತ್ತ ಹೋಗ್ತಾ ಇದೆ, ಎತ್ತ ಸಾಕ್ತಾ ಇದೆ, ನಿಜವಾಗ್ಲೂ ಕೂಡ ಅರ್ಹ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ಕರೆಗಳು ಬರ್ತಾ ಇದೆ. ಅದು ದಯಮಾಡಿ ಕ್ಷಮಿಸಬೇಕು, ಇನ್ನು ಮುಂದಕ್ಕೆ ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಸಮಯದ ಭಾವ ತುಂಬಾನೇ ಇದೆ. ಹಾಗಾಗಿ ಇನ್ನು ಮುಂದೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ. ಆದ್ರೆ ಅನೇಕ ಕಮೆಂಟ್ಸ್ ಗಳ ನಡುವೆ ಒಂದು ಕಮೆಂಟ್ಸ್ ಗಳನ್ನು ನಾನು ಕೇಳ್ತೀನಿ. ಗುರುರಾಜ್ ಕುಮಾರ್ ಅವರು ಹಾಕಿದ್ದಾರೆ, ನಾವು ಅಪ್ಲೈ ಮಾಡಿದ್ದಾರೆ, 1 ವೀಕ್ ಶೆಡ್ಯೂಲ್ ಬರ್ತಾ ಇದೆ, 2 ಮಂತ್ ಆಗ್ತಾ ಉಂಟು, ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡಿ. ಗ್ರಾಮ ವಿಕಾಸ, ಗ್ರಾಮ 1, ಕರ್ನಾಟಕ 1 ಎಲ್ಲಾ ಕಡೆ ಚೆಕ್ ಮಾಡಿದೆ, ಇದಕ್ಕೊಂದು ಸೊಲ್ಯೂಷನ್ ಕೇಳಿ ಅನ್ನುವಂಥದ್ದು ಹೇಳಿದ್ದಾರೆ ಗುರುರಾಜ್ ಕುಮಾರ್ ಅವ್ರಿಗೆ. ಏನ್ ಹೇಳ್ತೀರಾ? ಶೆಡ್ಯೂಲ್ ಬರ್ತಾ ಇದೆ, 1 ವೀಕ್ ಶೆಡ್ಯೂಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಪ್ಲೈ ಮಾಡಿದಾರಂತೆ, ಎಲ್ಲ ಕಡೆಯಲ್ಲಿ ಟ್ರೈ ಮಾಡಿದಾರಂತೆ, ಏನ್ ಕಾರಣ? ಓಕೆ, ಅಂದ್ರೆ ಅವರಿಗೆ ಅಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟಾ? ಅಲ್ಲ, ಅಪ್ಲೈ ಮಾಡಿದ್ದಾರೆ ಆಲ್ರೆಡಿ, ಅವರು ಅಪ್ಲೈ ಮಾಡಿದ್ದಾರಂತೆ, ಅಪ್ಲೈ ಮಾಡಿದ್ದಾರೆ, ಆದ್ರೆ 1 ವೀಕ್ ಶೆಡ್ಯೂಲ್ ಬರ್ತಾ ಇದೆ ಅನ್ನೋದು ಹಾಕಿದೆ. ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ನಡೀತಾ ಇದೆಯಾ ಅಂತ ಇವಾಗ ಸ್ವಲ್ಪ, ಅಂದ್ರೆ ಇವಾಗ ಲೋಡ್ ಹೆವಿ ಇದೆ, ಯಾಕಂದ್ರೆ ಎಲ್ಲರೂ ಇವಾಗ ಟ್ರೈ ಮಾಡ್ತಾ ಇದ್ದಾರೆ. ಆ BPL ಕಾರ್ಡ್ಗಳ ವಿಚಾರವಾಗಿ ಬಹಳಷ್ಟು ಹೌದು, ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ಅದಕ್ಕೂ ಇನ್ನು ಒಂದು 2 ತಿಂಗಳು ಟೈಮ್ ಬೇಕಾದಿತ್ತು ಸೆಟ್ ಮಾಡ್ಲಿಕ್ಕೆ. ಸೊ ಅದು ಎಲ್ಲ ಒಮ್ಮೆ BPL ಕಾರ್ಡ್ ಇದ್ದು ಕೂಡ ಇನ್ನು ಒಮ್ಮೆ ಎಲ್ಲ ಸೆಟ್ ಆದ ಮೇಲೆ ಆವಾಗ ಇನ್ನು ಪುನಃ ಒಂದು 3 ಲಕ್ಷ ಅಡಿಷನಲ್ ಬರುವ ಚಾನ್ಸಸ್ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಈಗ ಅಪ್ಲೈ ಮಾಡಿದವರು ಇದ್ದಾರೆ ತುಂಬಾ ಜನ. ಸೊ ಅವರದ್ದು ಸಹ ಈಗ ಒಂದು 3 ಲಕ್ಷ ಜನರಿಗೆ ಆಲ್ರೆಡಿ ಅಪ್ಲೈ ಮಾಡಿದರೆ, ಅವರದ್ದು ಎಲ್ಲ ರೆಕ್ಟಿಫಿಕೇಶನ್ ಆಗಿ ಅವರ ಮನೆಯೊಡತಿ ಎಲ್ಲ ಚೇಂಜಸ್ ಆದ ಮೇಲೆ, ಅವರ ಕರೆಕ್ಷನ್ಸ್ ಎಲ್ಲ ಆದ ಮೇಲೆ ಅವಾಗ ಇನ್ನು ಮತ್ತು ಪುನಃ ಫಲಾನುಭವಿಗಳು ಪುನಃ ಆಡ್ ಆಗ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದ್ದು ನಾನು ನಿಮ್ಗೆ, ನೋಡಿ ಯಾವುದೇ ಒಂದು ಯೋಜನೆಗಳು ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನು ಈಗಲೂ ಕೂಡ ನಾನು ವಿನಂತಿ ಮಾಡ್ತೀನಿ ವೀಕ್ಷಕರಲ್ಲಿ, ದಯವಿಟ್ಟು ಇದು ಒಂದು ಲಾಂಗ್ ರನ್ ನಡೆಯುವಂತಹ ಒಂದು ಪ್ರಾಜೆಕ್ಟ್. ಹಾಗಿರುವಾಗ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಅಡೆತಡೆಗಳು ಬರ್ತಾ ಇವೆ, ಅದು ಬರುತ್ತೆ. ಯಾವುದೇ ಒಂದು ಯೋಜನೆಗಳು ಮಾಡುವಾಗಾದ್ರೂ ಬಂದೇ ಬರುತ್ತೆ ಖಂಡಿತವಾಗಿ. ಅದರಿಂದ ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಒಂದು ತಾಳ್ಮೆಯಿಂದ ಸ್ವಲ್ಪ ಕಾಯ್ಕೊಳ್ಬೇಕು ಅಂತ ಹೇಳಿ. 1 ತಿಂಗಳು ಕಾಯ್ತಾರೆ, ಖಂಡಿತವಾಗಿ ಆಗಿದಾಗ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಮುಂದೆ MP ಚುನಾವಣೆಗಳು ಬರ್ತಾ ಇದೆ, ಖಂಡಿತ ಅಲ್ಲ, ಅದು ಮುಂಚೆ ನಾವು ಸೆಟ್ ಆಗ್ಬೇಕಲ್ಲ. ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಿಕೆ ಇಲ್ಲ, ಖಂಡಿತವಾಗಿ ನೋಡಿ, ಬಂದಿಲ್ಲ ಅಂತ ಹೇಳಿ ದಯವಿಟ್ಟು ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಆಲ್ರೆಡಿ CM ಸಾಹೇಬ್ರು ಹೇಳಿದ್ದಾರೆ, DK ಸಾಹೇಬ್ರು ಹೇಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ದಾರೆ. ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಒಟ್ಟಿಗೆ ನಾವು ಮಾಡೋದ್ರಲ್ಲಿ ಇದ್ದೇವೆ. ಸೊ ಒಂದು ಸರ್ಟನ್ ಪರಿಶೀಲನೆಗಳು ನಡೀತಾ ಇವೆ. ಅದೇ ನಾವು ಇವಾಗ ಆಲ್ರೆಡಿ ನಿಮ್ ಜೊತೆ ಡಿಸ್ಕಷನ್ ಮಾಡಿದೆವು ಆಗಲೇ. ಈ ಕೆಲವೊಂದೊಂದು ಫ್ರಾಡ್ಗಳು ನಡೀತಾ ಇವೆ. ಸೊ ಅಂತದನ್ನೆಲ್ಲ ಕೆಲವೊಂದೊಂದು ಹೆಸರುಗಳು ಕನ್ಫ್ಯೂಷನ್ ಇದೆ, ಅದು ಹುಡುಗರ ಹೆಸರು ಹುಡುಗಿಯರ ಹೆಸರು ಅಂತ ಹೇಳಿ ಕನ್ಫ್ಯೂಷನ್ ಇದೆ. ಸೊ ಹಾಗಿರುವಾಗ ಆ ಫೈಲ್ ಅನ್ನು ನಾವು ಎತ್ತಿ ಬದಿಗೆ ಇಡ್ತೇವೆ, ಆ ತರದಿದೆ. ಮತ್ತೆ ಮನೆಯೊಡತಿ ಯಾರು ಅಂತ ಹೇಳುವಂತ ಕನ್ಫ್ಯೂಷನ್ ಇದೆ, ಅತ್ತೆಯ ಸೊಸೆಯ ಅಂತ ಹೇಳಿ. ಸೊ ನಾವು ರೇಷನ್ ಕಾರ್ಡಿನಲ್ಲಿ ಯಾರು ಆ ಒಂದು ಹೆಡ್ ಆಫ್ ದಿ ಅದು ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಇರುತ್ತೆ ಮನೆಯೊಡತಿ, ನಾವು ಅವರನ್ನು ಕನ್ಸಿಡರ್ ಮಾಡಿ ನಾವು ಕೊಡುವಂತದ್ದು. ಅವರ ಫೋಟೋ ಇದ್ದು ಸೊಸೆ ಅದರಲ್ಲಿ ಪ್ರೈಮರಿ ಫ್ಯಾಮಿಲಿ ಮೆಂಬರ್ ಆಗಿದ್ರೆ ಅವರಿಗೆ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಂತ ಕೆಲವು ಮಿಸ್ಟೇಕ್ಸ್ ಗಳು ನಡೆದಿವೆ. ಎಷ್ಟೋ ಮಂದಿ ಅಪ್ಲೈ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದಾರೆ, GST ಸರ್ಟಿಫಿಕೇಶನ್ ಇದು ಮಾಡುವವರಿದ್ದಾರೆ, ಪೇ ಮಾಡುವವರಿದ್ದಾರೆ, ಅಂತವರೆಲ್ಲ ಅಪ್ಲೈ ಮಾಡಿದ್ದಾರೆ. ಕೆಲವರು ಹೆಂಗಸರು ಅಪ್ಲೈ ಮಾಡಿದ್ದಾರೆ, ಅವರು ವರ್ಕಿಂಗ್ ವಿಮೆನ್, ಹಸ್ಬೆಂಡ್ ಇದ್ದು KYC ಕೇಳುವಾಗ ಹೀಸ್ ಅ ಟ್ಯಾಕ್ಸ್ ಪೇಯರ್, ಅಂತವರಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಅಂತ ಎಷ್ಟೋ ಕೇಸಸ್ಗಳು ಬಂದಿವೆ, ರಿಜೆಕ್ಟ್ ಕೂಡ ಮಾಡಿದ್ದೇವೆ.
ಸೊ ಬಹುಶಃ ಈಗ ಏನು ನಮ್ಗೆ ಕಾಲ್ಸ್ ಎಲ್ಲ ಬಂದಿದ್ದಿರ್ಬೋದು, ಬಹುಶಃ ಅಂತದೆಲ್ಲ ಬಂದಿರ್ಲಿಕ್ಕಿಲ್ಲ, ಆದ್ರೆ ಇನ್ನು ಎಷ್ಟೋ ಕೇಸಸ್ಗಳು ನಡೆದಿವೆ, ಎಷ್ಟು ನಡೆದಿವೆ. ಮತ್ತೆ ಇನ್ನೊಂದು ವಿಷಯ ನೀವು ಹೇಳಿದ್ರಿ, ಎಷ್ಟೋ ಜನ ಕಾಲ್ ಮಾಡಿ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ. ಖಂಡಿತವಾಗಿಯೂ ನಮಗೆ ಕಾಲ್ ಮಾಡಿ ನಮ್ಗೆ ಸಿಕ್ಕಿದೆ ಹೇಳಿದ್ರೆ ಸಂತೋಷ, ಏನಿಲ್ಲ. ಆದ್ರೆ ನಮಗೆ ಇದರಲ್ಲಿ ಕ್ರೆಡಿಟ್ ಬೇಡ. ಯಾಕಂತ ಹೇಳಿದ್ರೆ ನಾವು ಮಾತು ಕೊಟ್ಟಿದ್ದೀವಿ, ಮಾಡ್ತೇವೆ ಅಂತ ಹೇಳಿ. ಸೊ ಅದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ, ಖಂಡಿತವಾಗಿಯೂ ಮುಂದುವರಿಸ್ತೀವಿ. ಇದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡವರು ನಾವು. ಆದ್ರೆ ನಾವು ಇಲ್ಲಿ ಕ್ರೆಡಿಟ್ಗೋಸ್ಕರ ಬಂದವರಲ್ಲ. ಆದ್ರಿಂದ ಜನರಿಗೆ ಖುಷಿ ಆದ್ರೆ ನಮ್ಗೆ ಖುಷಿ. ಸಿಕ್ಕಿದ ಅವರಿಗೆ ಮನಸ್ಸಿನಲ್ಲಿ ಸಂತೋಷ ಇದೆಯಾ, ಸಂತೃಪ್ತಿ ಇದೆಯಾ, ಅವರು ಎಕ್ಸ್ಪ್ರೆಷನ್ ಮಾಡುವ ಅಗತ್ಯ ಇಲ್ಲ ನಮಗೆ. ಎನಿವೆ, ಈ ಒಂದು ತಮ್ಮದು 2,000 ರೂಪಾಯಿಗಳಿಂದ ಕೆಲವರು ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಬಹುದು. ಖುಷಿ ಇಲ್ಲ, ಬಹಳಷ್ಟು ನೋಡಿ ಹೇಳಲಿಕ್ಕೆ ಹೋದ್ರೆ ಸುಮಾರಿದೆ. ಅದು ಯಾವ ಯಾವ ರೀತಿಯಾಗಿ ಅವರಿಗೆ ಮಾನಿಟರಿ ಬೆನಿಫಿಟ್ಸ್ ಆಗಿದೆ ಅಂತ ಹೇಳಿದ್ರೆ ಸುಮಾರಿದೆ. ಸೊ ಅದನ್ನೆಲ್ಲ ನಾವು ಇಲ್ಲಿ ಹೇಳಿದ್ರೆ ಏನೋ ನಾವೊಂದು ದೊಡ್ಡ ಬಿಲ್ಡಪ್ ಕೊಟ್ಟವರಾಗಿ ಆಗ್ತದೆ. ನಮಗೆ ಬಿಲ್ಡಪ್ ರಾಜಕೀಯ ಬೇಡ, ನಮಗೆ ಕ್ರೆಡಿಟ್ ರಾಜಕೀಯ ಬೇಡ. ನಮಗೆ ಬೇಕಿರುವಂತದ್ದು ಕೇವಲ ಯಾರು ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಇದರ ಒಂದು ಲಾಭಗಳು ಸಿಗಬೇಕು. ಕೊನೆಯದಾಗಿ ತಮ್ಮ ಏನು ಟೆಕ್ನಿಕಲ್ ರೀಸನ್ಸ್, ತಾಂತ್ರಿಕ ವಿಷಯಗಳು ಅದನ್ನು ನಾವು ಆದಷ್ಟು ಬೇಗ ಸರಿಪಡಿಸ್ತೇವೆ. ದಯಮಾಡಿ ತಾವುಗಳು ಬಗ್ಗೆ ಖಂಡಿತ. ಮತ್ತೆ ಅದರ ಒಟ್ಟಿಗೆ ದಯವಿಟ್ಟು ಇನ್ನೂ ಒಂದು ಸ್ವಲ್ಪ ಸಮಯ ಈ ತೊಂದರೆಗಳು ಇರಬಹುದು. ನಾವು ಆದಷ್ಟು ಪ್ರಯತ್ನ ಪಡ್ತೇವೆ ಫಿನಿಶ್ ಮಾಡ್ಲಿಕ್ಕೆ. ಸ್ವಲ್ಪ ತೊಂದರೆಗಳು ಬರಬಹುದು. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು ಅಂತ ಹೇಳಿ ಜನರಲ್ಲಿ ಕೇಳ್ಕೊಳ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಎಸ್, ಇದು ಗೃಹಲಕ್ಷ್ಮಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಮಹತ್ವದ ಒಂದು ಯೋಜನೆ. ಗೃಹಲಕ್ಷ್ಮಿ ಬಂದಿಲ್ಲ ಅನ್ನುವಂಥದ್ದು ಬಹಳಷ್ಟು ಜನರ ಒಂದು ಆರೋಪ, ಬಹಳಷ್ಟು ಜನರ ಒಂದು ಬೇಸರದ ಆತಂಕದ ಮಾತುಗಳು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ, ಆದರೆ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾ ಇದೆ. ಹಾಗಾಗಿ ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಒಂದು ವಿಚಾರ, ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಕೆಲವರಿಗೆ ಮೆಸೇಜ್ ಮಾತ್ರ ಬಂದಿದೆ, ಹಣ ಬಂದಿಲ್ಲ ಅಂತ ಬಂದಾಗ ಈಗಾಗಲೇ ಸಿಎಂ ಅವರು ಹೇಳಿದ್ದಾರೆ, ಯಾರಿಗೆಲ್ಲ ಮೆಸೇಜ್ ಬಂದಿದೆ ಆದ್ರೆ ಹಣ ಬಂದಿಲ್ಲ ಅಂದ್ರೆ ಅಲ್ಲಿ ಹಣ ಜಮಾವಣೆ ಆಗುತ್ತೆ ಅನ್ನೋ ಮೆಸೇಜ್ ಬಂದಿರುತ್ತದೆ. ಹಾಗಿದ್ದಾಗ ಬರದಂತಹ ತಿಂಗಳು ಅಂದ್ರೆ ಹಿಂದಿನ ತಿಂಗಳದ್ದು ಜೊತೆಗೆ ಈ ತಿಂಗಳದ್ದು ಒಟ್ಟಿಗೆ ಹಣವನ್ನ ಹಾಕ್ತಾರೆ, ಅಂದ್ರೆ 4,000 ರೂಪಾಯಿಗಳು ಹಾಕ್ತಾರೆ. ಸೊ ಆ ರೀತಿ ಹಾಕ್ತಾರೆ ಅನ್ನುವಂತಹ ಮಾತನ್ನ ಸಿಎಂ ಅವರು ಕೊಟ್ಟಿದ್ದಾರೆ ಅಂತ ಬಂದಾಗ ತಮ್ಮ ಹಣ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ತಮ್ಗಳಿಗೆ ಬರುತ್ತೆ ಖಾತೆಗೆ. ಜೊತೆಗೆ ಒಂದೇ ಮನೆಯಲ್ಲಿ ಯಾರು ಯಜಮಾನಿಯರು ಇರ್ತಾರೆ ಅವರಿಗೆ ಮಾತ್ರ ಈ ಹಣ ಬರುವಂತದ್ದು. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಇದ್ದಾಗ ಅಲ್ಲಿ ಅತ್ತೆಗೆ ಬರುತ್ತೆ, ಸೊಸೆಯೂ ಕೂಡ ಹಾಕಿದ್ರೆ ಸೊಸೆಗೆ ಬರಲ್ಲ. ಇದನ್ನು ಸ್ವಲ್ಪ ಯೋಚನೆಯಲ್ಲೇ ಮಾಡ್ಕೊಳ್ಬೇಕು. ರೇಷನ್ ಕಾರ್ಡ್ ಅಲ್ಲಿ ಯಾರು ಇರ್ತಾರೆ ಸೊ ಅವರಿಗೆ ಅವರ ಹೆಸರಲ್ಲಿ ಬರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ. ಹಾಗಿದ್ದಾಗ ಬಹಳಷ್ಟು ಗೊಂದಲಗಳು, ಜೊತೆಗೆ ಆ ಗೊಂದಲಗಳನ್ನ ಕಾಂಗ್ರೆಸ್ ಸರ್ಕಾರ ಆದಷ್ಟು ಬೇಗ ಪರಿಹಾರ ಮಾಡಿದ್ರೆ ನಮ್ಮ ರಾಜ್ಯದ ಮಹಿಳೆಯರ ಒಂದು ಆಶೀರ್ವಾದ ಸಿಗುತ್ತೆ. ಹೇಗೆ ಶಕ್ತಿ ಯೋಜನೆಯಲ್ಲಿ ಸಿಕ್ಕಿತ್ತು ಆ ರೀತಿ ಸಿಗುತ್ತೆ. ಕೆಲವು ಗೊಂದಲಗಳು ಕೂಡ ಆಗಿದೆ ಶಕ್ತಿ ಯೋಜನೆಯಲ್ಲಿ, ಇಲ್ಲ ಅನ್ನುವಂಥದ್ದಿಲ್ಲ. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ ಆದಷ್ಟು ಬೇಗ ಎಲ್ಲ ಮಹಿಳೆಯರಿಗೆ ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರು ಉದಯಾಚಾರ್ಯರು, ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ನಂದ ಗೋಕುಲ ನಮ್ಮ ಮನೆ ಅಂತ ಹೆಮ್ಮೆಯಿಂದ ಹೇಳಬೇಕಾದ್ರೆ ಅದು ನಮ್ಮ ಸ್ವಂತ ಮನೆ ಆಗಿರ್ಬೇಕು.